राधा माधव कुंज विहार जय गोपीजन वल्लभ गिरिवरधारी जय गोपीजन वल्लभ गिरिवरधारी यशोदनंदन ब्रज जन रंजन यशोदनंदन ब्रज जन रंजन यमुना तीरा वनचारी यमुना तीरा वनचारी जय राधा माधव कुंज बिहारी जय राधा माधव कुंज बिहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे हरे जय प्रभुपद प्रभुपद जय शील प्रभुपाद गौर प्रेमानंद हरि थैंक यू प्रभु जय कृष्ण हरे कृष्ण प्रभु जी, धन्यवाद जी। हरे कृष्ण प्रभु जी। हरे कृष्ण माता जी। हरे कृष्ण प्रभु जी, प्रणाम। हरे कृष्ण प्रभु जी। हरे कृष्ण माता जी। हरे कृष्ण। ओम नमो भगवते वासुदेवाय। ओम नमो भगवते वासुदेवाय। नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नारायणं नमस्कृत्य नरं चैव नरोत्तमं देवीं सरस्वतीं व्यासं देवीं सरस्वतीं व्यासं ततो जयमुदीरयेत्। ततो जयमुदीरयेत्।
नष्टप्रायेषु अभद्रेषु नष्टप्रायेषु अभद्रेषु नित्यं भागवता सेवया नित्यं भागवता सेवया भगवती उत्तमा श्लोके भगवती उत्तमा श्लोके भक्तिर्भवति नैष्टिकी भक्तिर्भवति नैष्टिकी ಶ್ರೀಮದ್ಭಾಗವತ 4ನೇ ಸ್ಕಂದ ಅಧ್ಯಾಯ 7 ದಕ್ಷಯಜ್ಞ ಶ್ಲೋಕ ಕ್ರಮಾಂಕ 36 ಯಜಮಾನ್ಯುವಾಚ यजमान्युवाच ಸ್ವಾಗತಂ ತೇ ಪ್ರಸೀದೇಶ ತುಭ್ಯಂ ನಮಃ स्वागतं ते प्रसीदेश तुभ्यं नमः ಶ್ರೀನಿವಾಸ ಶ್ರಿಯಾಕಾಂತಯಾತ್ರಾಹಿನಃ श्रीनिवास श्रीनिवास श्रियाकान्ताय ग्राहिणः प्रियात्राहिनः ತ್ವಾಮೃತೆ ಅಧೀಶನಾಂಗೈರ್ಮಖ ಶೋಭತೆ वामृते सतीशनाङ्गैर्मख शोभते ಶೀರ್ಷಹೀನ ಕಬಂಧೋ ಯಥಾ ಪುರುಷಃ शीर्षहीनः कबन्धो यथा पुरुषः ಯಜಮಾನ್ಯುವಾಚ यजमानुवाच ಸ್ವಾಗತಂ ತೇ ಪ್ರಸೀದೇಶ ತುಭ್ಯಂ ನಮಃ स्वागतं ते तुभ्यं नमः ಶ್ರೀನಿವಾಸ ಶ್ರಿಯಾಕಾಂತಯಾತ್ರಾಹಿನಃ श्रीनिवास श्रियाकान्तायत्राहिणः ತ್ವಾ ಅಮೃತೆ ಅಧೀಶನಾಂಗೈರ್ಮಖ ಶೋಭತೆ स्वामृते दीशनागैर्मुख शोभते ಶೀರ್ಷಹೀನ ಕಬಂಧೋ ಯಥಾ ಪುರುಷಃ शीर्षहीना प्रबन्धो यथा पुरुषः ಯಾರು ಓದ್ತೀರಾ ಓದಿ हरे कृष्ण प्रभु जी यजमान्युवाच स्वागतं ते प्रसीदेश तुभ्यं नमः श्रीनिवास श्रियाकान्ताय त्राहिणः त्वामृते नाङ्गैर्मखः शोभते शीर्षहीनः कबन्धो यथा पुरुषः हरे कृष्ण प्रभु जी हरे कृष्ण प्रभु जी यजमान्युवाच स्वागतं ते प्रसीदेश तुभ्यं नमः श्रीनिवास श्रियाकान्ताय त्राहिणः त्वमृतेरीश नागैर्मुख शोभते शीर्षहीनः कबन्धो यथा पुरुषः धन्यवाद गुरुजी श्री कृष्ण हरे कृष्ण हरे कृष्ण यजमान्युवाच स्वागतं ते प्रसीदेश तुभ्यं नमः श्रीनिवास प्रियाकान्तयात्राहिनः त्वामृते अधीशनाङ्गैर्मख शोभते शीर्षहीनः कबन्धो यथा पुरुषः यजमानी उवाच स्वागतं ते प्रसिद्धयीश नमः श्रीनिवासं कान्तया ते आदीशनाङ्गैर्मुखः शोभिते कदम्बो हरे कृष्ण प्रभु ಯಜಮಾನಿ यजमानी ದಕ್ಷ ಪತ್ನಿಯು ದಕ್ಷಪುತ್ರಿಯು ಉವಾಚ उवाच ಪ್ರಾರ್ಥಿಸಿದಳು ಪ್ರಾರ್ಥಿಸಿದಳು
ಆಗತಂ ಆಗತಂ ಮಂಗಳಕರವಾದ ದರ್ಶನವು ಮಂಗಳಕರವಾದ ದರ್ಶನವು ತೇ ನಿನ್ನ ಪ್ರಸೀದ ಆಗು ಪ್ರಸನ್ನನಾಗು ಈಶಾ ನನ್ನ ಪ್ರಿಯ ಪ್ರಭುವೇ ನನ್ನ ಪ್ರಿಯ ಪ್ರಭುವೇ ತುಭ್ಯಂ ಪ್ರಿಯಂ ನಿನಗೆ ನಿನಗೆ ನಮಃ ನಮಃ ಗೌರವಪೂರ್ಣ ನಮಸ್ಕಾರಗಳು ನಮಸ್ಕಾರಗಳು ಶ್ರೀನಿವಾಸ ಶ್ರೀನಿವಾಸ ಲಕ್ಷ್ಮೀ ನಿವಾಸನೆ ಲಕ್ಷ್ಮೀ ನಿವಾಸನೆ ಶ್ರಿಯಾ ಪ್ರಿಯ ಲಕ್ಷ್ಮಿಯೊಂದಿಗೆ ಲಕ್ಷ್ಮಿಯೊಂದಿಗೆ ಕಾಂತಯ ಕಾಂತಯ ನಿನ್ನ ಪತ್ನಿಯಾದ ನಿನ್ನ ಪತ್ನಿಯಾದ ದ್ರಾಹಿ ದ್ರಾಹಿ ರಕ್ಷಿಸು ನಹ ನಹ ನಮಗೆ ನಮಗೆ ನಿನ್ನನ್ನು ನಿನ್ನನ್ನು ಋತೆ ಕೃಪೆ ಉಳಿದು ಉಳಿದು ಅಧೀಶ ಪರಮ ನಿಯಂತ್ರಕನೇ ನಾ ನಾ ಇಲ್ಲ ಇಲ್ಲ ಅಂಗೈಹಿ ಅಂಗೈಹಿ ಶಾರೀರಿಕ ಅವಯವಗಳಿಂದ ಶಾರೀರಿಕ ಅವಯವಗಳಿಂದ ಅಖಃ ಅಖಃ ಯಜ್ಞ ಮಂಟಪವು ಯಜ್ಞ ಮಂಟಪವು ಶೋಭತೆ ಶೋಭತೆ ಶೋಭಿಸುತ್ತದೆ ಶೋಭಿಸುತ್ತದೆ ಶೀರ್ಷಹೀನಃ ಶೀರ್ಷಹೀನಃ ರುಂಡವಿಲ್ಲದೆ ರುಂಡವಿಲ್ಲದೆ ಕಬಂಧಃ ಬಂದಹ ಮುಂಡವು ಮಾತ್ರ ಮುಂಡವು ಮಾತ್ರ ಯಥಾ ಯಥಾ ಹಾಗೆ 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 ಪುರುಷಃ ಪುರುಷಃ ವ್ಯಕ್ತಿಯ ವ್ಯಕ್ತಿಯ ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದ ಜಯವಾಗ್ಲಿ. ದಕ್ಷನ ಪತ್ನಿಯು ಹೀಗೆ ಪ್ರಾರ್ಥಿಸಿದಳು, ನನ್ನ ಪ್ರಿಯ ಪ್ರಭುವೇ, ನೀನು ಈ ಯಾಗ ಮಂಟಪದಲ್ಲಿ ಲಕ್ಷ್ಮಿಯೊಂದಿಗೆ ಪ್ರತ್ಯಕ್ಷನಾಗಿರುವುದು ನಮ್ಮ ಸುದೈವ. ನಿನಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಈ ಸಂದರ್ಭವು ನಿನಗೆ ಮೆಚ್ಚುಗೆಯಾಗಲಿ ಎಂದು ಕೋರುತ್ತೇನೆ. ನೀನಿಲ್ಲದೆ ಈ ಯಾಗ ಮಂಟಪವು ತಲೆಯಿಲ್ಲದ ದೇಹದಂತೆ ವಿರೂಪವಾಗಿರುತ್ತದೆ. ದಕ್ಷನ ಪತ್ನಿಯು ಹೀಗೆ ಪ್ರಾರ್ಥಿಸಿದಳು, ದಕ್ಷನ ಪತ್ನಿಯು ಹೀಗೆ ಪ್ರಾರ್ಥಿಸಿದಳು, ನನ್ನ ಪ್ರಿಯ ಪ್ರಭುವೇ, ನನ್ನ ಪ್ರಿಯ ಪ್ರಭುವೇ, ನೀನು ಈ ಯಾಗ ಮಂಟಪದಲ್ಲಿ ಯಾಗ ಮಂಟಪದಲ್ಲಿ ಲಕ್ಷ್ಮಿಯೊಂದಿಗೆ ಪ್ರತ್ಯಕ್ಷನಾಗಿರುವುದು ಲಕ್ಷ್ಮಿಯೊಂದಿಗೆ ಪ್ರತ್ಯಕ್ಷನಾಗಿರುವುದು ನಮ್ಮ ಸುದೈವ. ನಮ್ಮ ಸುದೈವ. ನಿನಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ನಿನಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಈ ಸಂದರ್ಭವು ಈ ಸಂದರ್ಭವು ನಿನಗೆ ಮೆಚ್ಚುಗೆಯಾಗಲಿ ಎಂದು ಕೋರುತ್ತೇನೆ. ನಿನಗೆ ಮೆಚ್ಚುಗೆಯಾಗಲಿ ಎಂದು ಕೋರುತ್ತೇನೆ. ನೀನಿಲ್ಲದೆ ನೀನಿಲ್ಲದೆ ಈ ಯಾಗ ಮಂಟಪವು ಈ ಯಾಗ ಮಂಟಪವು ತಲೆಯಿಲ್ಲದ ದೇಹದಂತೆ ತಲೆಯಿಲ್ಲದ ದೇಹದಂತೆ ವಿರೂಪವಾಗಿರುತ್ತದೆ. ನಿರೂಪವಾಗಿರುತ್ತದೆ. ಭಾವಾರ್ಥ ಯಾರು ಓದ್ತೀರಾ ಇವತ್ತು? ಹರೇ ಕೃಷ್ಣ ಪ್ರಭುಜಿ. ಓದಲಿಯ ಪ್ರಭುಜಿ? ಹಾ, ಓದಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀ ಪ್ರಭುಪಾದ ಜಯವಾಗಲಿ. ಭಗವಾನ್ ವಿಷ್ಣುವಿನ ಇನ್ನೊಂದು ಹೆಸರು ಯಜ್ಞೇಶ್ವರ. ಭಗವದ್ಗೀತೆಯಲ್ಲಿ ಸಮಸ್ತ ಕಾರ್ಯಗಳನ್ನು ವಿಷ್ಣು ಯಜ್ಞವೆಂಬಂತೆ ಭಗವಾನ್ ವಿಷ್ಣುವಿನ ಪ್ರೀತ್ಯರ್ಥಗಾಗಿಯೇ ಆಚರಿಸಬೇಕು ಎಂದು ಹೇಳಿದೆ. ನಾವು ಅವನನ್ನು ಮೆಚ್ಚಿಸದೆ ಹೋದರೆ ನಾವು ಏನನ್ನು ಮಾಡುವೋ ಅದೆಲ್ಲವೂ ಈ ಭೌತ ಜಗತ್ತಿನಲ್ಲಿ ನಮ್ಮ ಬಂಧನಕ್ಕೆ ಕಾರಣವಾಗುತ್ತದೆ. ಇಲ್ಲಿ ದಕ್ಷಪತ್ನಿ ಇದನ್ನು ಸ್ಥಿರಪಡಿಸಿದ್ದಾಳೆ. ನಿನ್ನ ಸನ್ನಿಧಿಯಲ್ಲಿ ಇಲ್ಲದೆ ಈ ಯಜ್ಞ ಸಮಾರಂಭದ ವೈಭವವು ಯಾವ ಬೆಲೆಯೂ ಇಲ್ಲದ್ದು, ತಲೆಯೇ ಇಲ್ಲದ ದೇಹದ ಹಾಗೆ. ಅದಕ್ಕೆ ಎಷ್ಟೆಷ್ಟು ಅಲಂಕಾರ ಮಾಡಿದ್ದು ನಿಷ್ಪ್ರಯೋಜಕ. ಇದೇ ಹೋಲಿಕೆ ಸಮಾಜದ ದೇಹಕ್ಕೂ ಅಷ್ಟೇ ಮಟ್ಟಿಗೆ ಅನ್ವಯಿಸುತ್ತದೆ. ಭೌತಿಕ ನಾಗರಿಕತೆ ತಾನು ಬಹಳ ಮುಂದುವರೆದುದಾಗಿ ಗರ್ವಪಡುತ್ತದೆ, ಆದರೆ ಅದು ವಾಸ್ತವವಾಗಿ ತಲೆಯಿಲ್ಲದ ನಿಷ್ಪ್ರಯೋಜಕ ಮುಂಡಭಾಗ.
ಕೃಷ್ಣ ಪ್ರಜ್ಞೆ ಇಲ್ಲದೆ ದೇವೋತ್ತಮ ಪರಮಪುರುಷ ವಿಷ್ಣುವಿನ ಅರಿವಿಲ್ಲದೆ ನಾಗರಿಕತೆಯಲ್ಲಿ ಎಂತಹುದೇ ಪ್ರಗತಿ ಆಗಲಿ, ಅದೆಷ್ಟೇ ಸೂಕ್ಷ್ಮವಾದ ಸಾಧನೆಯಾಗಲಿ ಅದಕ್ಕೆ ಚಿಕ್ಕಾಸಿನ ಬೆಲೆಯೂ ಇಲ್ಲ. ಹರಿಭಕ್ತ ಸುಬೋಧಯದಲ್ಲಿ ಒಂದು ಹೇಳಿಕೆ ಇದೆ: ಭಗವತ್ ಭಕ್ತಿ ಹೀನಸ್ಯ ಜಾತಿ ಸಹಸ್ರಂ ಜಪಸ್ತಪಃ ಅಪ್ರಾಣ್ಯಸ್ಯವ ದೇಹಸ್ಯ ಮಂಡನಂ ಲೋಕರಂಜನಂ. ಇದರ ಭಾವಾರ್ಥ ಹೀಗಿದೆ: ಕೆಲವೊಮ್ಮೆ ಒಬ್ಬ ಗೆಳೆಯನೋ ಬಂಧುವೋ ಮೃತಪಟ್ಟಾಗ, ವಿಶೇಷತಃ ಕೆಲ ವರ್ಗದಲ್ಲಿ ಮೃತದೇಹವನ್ನು ಅಲಂಕರಿಸಲಾಗುತ್ತದೆ. ಒಳ್ಳೆಯ ಉಡುಗೆ ಆಭರಣಗಳನ್ನು ತುಡಿಸಿ ಮೆರವಣಿಗೆಯಲ್ಲಿ ಒಯ್ಯಲಾಗುತ್ತದೆ. ಪ್ರಾಣವಾಯು ಆಗಲೇ ಹೊರಟು ಹೋಗುವುದರಿಂದ ಮೃತದೇಹಕ್ಕೆ ಹಾಗೆ ಅಲಂಕಾರ ಮಾಡುವುದಕ್ಕೆ ಯಾವ ಬೆಲೆಯೂ ಇಲ್ಲ. ಅದೇ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆ ಇಲ್ಲದೆ ಯಾವುದೇ ಶ್ರೀಮಂತಿಕೆ, ಯಾವುದೇ ಸಾಮಾಜಿಕ ಘನತೆ, ಭೌತ ನಾಗರಿಕತೆ, ಯಾವುದೇ ಪ್ರಗತಿ ಕೇವಲ ಮೃತದೇಹದ ಅಲಂಕರಣಕ್ಕೆ ಸಮಾನ. ದಕ್ಷನ ಪತ್ನಿ ಹೆಸರು ಪ್ರಸೂತಿ. ಅವಳು ಸ್ವಯಂಭುವ ಮನುವಿನ ಮಗಳು. ಅವಳ ಸಹೋದರಿ ದೇವಹೂತಿಯನ್ನು ಕರ್ದಮುನಿಗೆ ವಿವಾಹ ಮಾಡಿ ಕೊಡಲಾಗಿತ್ತು. ಪರಮಪುರುಷ ಕಪಿಲದೇವನು ಆಕೆಗೆ ಮಗನಾಗಿ ಎನಿಸಿದನು. ಆದ್ದರಿಂದ ಪ್ರಸೂತಿಯು ಭಗವಾನ್ ವಿಷ್ಣುವಿಗೆ ಚಿಕ್ಕಮ್ಮ. ಅವಳ ವಾಸ್ತವ ಭಾವದಿಂದ ವಿಷ್ಣು ಭಗವಂತನ ಅನುಗ್ರಹವನ್ನು ಕೋರಿದಳು. ತಾನು ಅವನ ಚಿಕ್ಕಮ್ಮನಾದುದರಿಂದ ವಿಶೇಷ ಅನುಗ್ರಹವನ್ನು ಅವನಿಂದ ಬಯಸಿದಳು. ಈ ಶ್ಲೋಕದ ಇನ್ನೊಂದು ಮುಖ್ಯವಾದ ಅಂಶವೆಂದರೆ ಭಗವಂತನ ಲಕ್ಷ್ಮಿಯೊಂದಿಗೆ ಸೇರಿಸಿ ಸ್ತುತಿಸ್ತಿರುವುದು. ಎಲ್ಲೆಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸಲಾಗುತ್ತದೋ ಅಲ್ಲೆಲ್ಲ ಸಹಜವಾಗಿಯೇ ಮಹಾಲಕ್ಷ್ಮಿ ಅನುಗ್ರಹವಿರುತ್ತದೆ. ಭಗವಾನ್ ವಿಷ್ಣುವಿನ ಅಮೃತ ದಿವ್ಯ ಎಂದು ಸಂಬೋಧಿಸಲಾಗಿದೆ. ಬ್ರಹ್ಮ, ಶಿವ ಮತ್ತಿತರ ದೇವತೆಗಳೆಲ್ಲರೂ ಈ ಸೃಷ್ಟಿಯ ನಂತರ ಜನಿಸಿದವರು. ಆದರೆ ಭಗವಾನ್ ವಿಷ್ಣುವು ಸೃಷ್ಟಿಗಿಂತಲೂ ಮೊದಲೇ ಇದ್ದವನು. ಆದ್ದರಿಂದ ಅವನನ್ನು ಅಮೃತನೆಂದು ಕರೆಯಲಾಗಿದೆ. ಭಗವಾನ್ ವಿಷ್ಣುವನ್ನು ಅವನ ಅಂತರಂಗ ಶಕ್ತಿಯೊಂದಿಗೆ ವೈಷ್ಣವರು ಪೂಜಿಸುತ್ತಾರೆ. ದಕ್ಷ ಪ್ರಜ್ಞೆಯಾದ ಪ್ರಸೂತಿಯು ಆ ಋತ್ವಿಜರನ್ನು ಯಾವುದೇ ಲೌಕಿಕ ಪ್ರಯೋಜನಗಳಿಗಾಗಿ ಯಜ್ಞ ಮಾಡುವ ಕಾಮ್ಯ ಕರ್ಮೆಗಳಿಗಾಗಿರುವ ಬದಲು ವೈಷ್ಣವರಾಗುವಂತೆ ಪರಿವರ್ತಿಸಬೇಕೆಂದು ಭಗವಂತನನ್ನು ಕೋರಿದರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಜಮಾನ್ಯುವಾಚ ಸ್ವಾಗತಂ ತೇ ಪ್ರಸೀದೇಶ ತುಭ್ಯಂ ನಮಃ. ಶ್ರೀನಿವಾಸ ಶ್ರಿಯಾ ಕಾಂತಯಾತ್ರಾಹಿನಃ ತ್ವಾಮೃತೆ ಅಧೀಶ ನಾಗೈರ್ಮಖ ಶೋಭತೆ ಶೀರ್ಷಹೀನ ಕಬಂಧೋ ಯಥಾ ಪುರುಷಃ. ದಕ್ಷನ ಪತ್ನಿಯು ಹೀಗೆ ಪ್ರಾರ್ಥಿಸಿದಳು: ನನ್ನ ಪ್ರಿಯ ಪ್ರಭುವೇ, ನೀನು ಈ ಯಾಗಮಂಟಪದಲ್ಲಿ ಲಕ್ಷ್ಮಿಯೊಂದಿಗೆ ಪ್ರತ್ಯಕ್ಷನಾಗಿರುವುದು ನಮ್ಮ ಸುದೈವ. ನಿನಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಈ ಸಂದರ್ಭವು ನಿನಗೆ ಮೆಚ್ಚುಗೆಯಾಗಲಿ ಎಂದು ಕೋರುತ್ತೇನೆ. ನೀನಿಲ್ಲದೆ ಈ ಯಾಗಮಂಟಪವು ತಲೆಯಿಲ್ಲದ ದೇಹದಂತೆ ವಿರೂಪವಾಗಿರುತ್ತದೆ. ತಲೆಯಿಲ್ಲದ ದೇಹದಂತೆ ವಿರೂಪವಾಗುತ್ತದೆ. ಸೊ ಇದನ್ನ ಯಾರು ಪ್ರಾರ್ಥನೆ ಮಾಡ್ತಾ ಇರೋದು? ಯಜಮಾನಿ. ಸೊ ಈ ದಕ್ಷ ಯಜ್ಞದ ಯಜಮಾನ ದಕ್ಷ ಅವರ ನೇತೃತ್ವದಲ್ಲಿ ಇದು ನಡೆದದ್ದು. ಸೊ ಯಾವಾಗಲೂ ಯಜ್ಞ ಕಾರ್ಯದಲ್ಲಿ ಯಜಮಾನ ಅವರೊಟ್ಟಿಗೆ ಅವರ ಹೆಂಡತಿ, ಸೊ ಯಜಮಾನಿ, ಸೊ ಅವರ ಪಾತ್ರ ಇದೆ. ಸೊ ಅವರು ಅಲ್ಲಿ ಭಾಗವಹಿಸ್ತಾರೆ. ಸೊ ಯಜಮಾನಿ ದಕ್ಷನ ಹೆಂಡತಿ, ಅವರ ಹೆಸರು ಪ್ರಸೂತಿ. ಸೊ ಸ್ವಯಂಭೂಮನು, ಅವರ ಮಕ್ಕಳಲ್ಲಿ 2 ಗಂಡು ಮಕ್ಕಳು, ಪ್ರಿಯವ್ರತ ಮತ್ತೆ ಇನ್ಯಾರು 2ನೇ ಮಗ ಸ್ವಯಂಭೂಮನುಗೆ
ಯಾರಾದ್ರೂ ಹೇಳ್ಬೋದು. ಅವ್ರಿಗೆ ಎಷ್ಟು ಮಕ್ಕಳು? ಉತ್ತಾನಪಾದ. ಉತ್ತಾನಪಾದ. Yes. ಉತ್ತಾನಪಾದ. 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 ಉತ್ತಾನಪಾದ ಮತ್ತೆ ಪ್ರಿಯವ್ರತ ಅವರು ಗಂಡು ಮಕ್ಕಳು. ಹೆಣ್ಮಕ್ಳು ಪ್ರಸೂತಿ, ಹ್ಮ್. ದೇವಹೂತಿ, ದೇವಹೂತಿ, ಪ್ರಕೃತಿ, ಪ್ರಸೂತಿ, ಹಾ ಪ್ರಕೃತಿ, ಇವೆರಡು ಆಕೃತಿ. ಆಕೃತಿ. ಆಕೃತಿ, ಆಕೃತಿ. ಸೊ ದೇವಹೂತಿ, ಪ್ರಸೂತಿ, ಆಕೃತಿ. ಸೊ 3 ಜನ ಹೆಣ್ಮಕ್ಳು. ಸೊ ಇನ್ನೊಂದ್ ಕಡೆ ಬರುತ್ತೆ ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ ಬ್ರಹ್ಮದೇವರು ಹೇಳೋ ಮಾತಲ್ಲೇ ಬರುತ್ತೆ. ಅಲ್ಲಿ ಬ್ರಹ್ಮದೇವರು ಹೇಳ್ತಾರೆ, ಈ ಮನುವಿನ ಸ್ವಯಂಭವ ಮನು, ಅವರ ಹೆಂಡತಿ ಶತರೂಪ, ಸೊ ಮತ್ತೆ ಇವರ ಮಕ್ಕಳು ಯಾರು ನಾವೀಗ ಹೆಸರೆಲ್ಲ ಕೇಳಿದ್ವಿ, ಪ್ರಿಯವ್ರತ, ಉತ್ತಾನಪಾದ, ದೇವಹೂತಿ, ಆಕೂತಿ, ಪ್ರಸೂತಿ, ಇವರೆಲ್ಲರೂ ಕೂಡ ಇವರಿಗೆ ಭಗವಂತನ ಬಗ್ಗೆ ವಿಷಯ, ಭಗವಂತನ ಜ್ಞಾನ ಗೊತ್ತು. ಯಾಕಂದ್ರೆ ಇವರೆಲ್ಲರೂ ಶುದ್ಧ ಭಕ್ತರು, ಮಹಾಭಾಗವತರು ಅಂತ ಒಂದು ಮಾತು ಇದೆ. ಬ್ರಹ್ಮದೇವರೇ ಹೇಳೋದೇ ಇದೆ. ಸೊ ಈ ಪ್ರಸೂತಿ, ಈ ದಕ್ಷ ಒಂದು ರೀತಿ ನೋಡಿದ್ರೆ ಇಲ್ಲಿ ಸ್ವಲ್ಪ ಅಪರಾಧ ಮಾಡಿದ್ರು, ಮತ್ತೆ ಶಿವನಿಂದ ಶಿಕ್ಷೆಗೊಳಗಾದ್ರು, ಆ ಥರ ಎಲ್ಲ ನೋಡ್ಬೋದು ಸ್ವಲ್ಪ. ಆದ್ರೆ ಪ್ರಸೂತಿ ಸಾಧಾರಣ ಹೆಂಗಸು ಅಲ್ಲ, ಅವರು ಸಾಧಾರಣ ಸ್ತ್ರೀ ಅಲ್ಲ, ಶುದ್ಧ ಭಕ್ತರು. ಅವರ ತಂದೆ ಸ್ವಯಂಭವ ಮನು, ಅವರ ಅಣ್ಣಂದಿರು ಪ್ರಿಯವ್ರತ, ಉತ್ತಾನಪಾದರು, ಮತ್ತೆ ಅವರ ಅಕ್ಕ ಇಲ್ಲಿ ಹೇಳ್ತಾ ಇರೋದು ದೇವಹೂತಿ, ಇನ್ನೊಂದು ಸಹೋದರಿ ಆಕೂತಿ. ಹೀಗೆ ಅವರ ಮನೆತನ, ಅವರ ಇದು ಹಿನ್ನೆಲೆ ತುಂಬಾ ದೊಡ್ಡದು. ಅದೇ ರೀತಿ ಕೂಡ ಅವರ ಪ್ರಾರ್ಥನೆ ನೋಡಿ ಇವತ್ತು ಎಷ್ಟು ಚೆನ್ನಾಗಿದೆ, ಎಷ್ಟು ಸೊಗಸಾಗಿ ಭಗವಂತನಿಗೆ ಒಂದು ತುಂಬಾ ಇದಾಗಿ ನಮ್ರತೆಯಿಂದ ಅವರು ನೀವು ಬಂದದ್ದು ನಮ್ಮ ಸುದೈವ, ನಮ್ಮ ಒಂದು ಭಾಗ್ಯ. ಕ್ಲಾಸ್ ಸೊ ನೀವು ಬಂದದ್ದೇ, ನೀವು ನಮಗೆ ದರ್ಶನ ಕೊಟ್ಟದ್ದೇ ನಮಗೆ ಒಂದು ದೊಡ್ಡ ಭಾಗ್ಯ, ಸುದೈವ, ನಮ್ಮ ಒಂದು ಸುದೈವ. ಇದು ಭಗವಂತನ ಇದು ಕೃಪೆ. ನೀನು ಇಲ್ಲಿ ಈ ಯಜ್ಞದಲ್ಲಿ ನೀನು ಬಂದಿದ್ಯಾ ನೀನು. ಸೊ ಈ ಯಜ್ಞ ನೀನು ಈ ತರ ಬಂದಿರೋದಕ್ಕೆ, ಈ ಯಜ್ಞಕ್ಕೆ ಒಂದು ಶೋಭತೆ ಒಂದು ಇದಿದೆ ಅದಕ್ಕೆ. ಇಲ್ಲಾಂದ್ರೆ ಈ ಯಜ್ಞದ ಉದ್ದೇಶ, ಯಜ್ಞದ ಮಹತ್ವ ಏನಿದೆ? ಏನು ಪ್ರಯೋಜನ ಇಲ್ಲ. ಯಜ್ಞ ಅಂದ್ರೆ ಸಾಮಾನ್ಯ ಅಂದ್ಕೊಳ್ಳೋದು, ಯಜ್ಞ ಅಂದ್ರೆ ಎಷ್ಟೆಷ್ಟೋ ತುಂಬಾ ಜನ ಪರ್ಟಿಕ್ಯುಲರ್ಲಿ ಯಜ್ಞಗಳಲ್ಲಿ ತುಂಬಾ ಜನರಿಗೆ ನಮ್ಮ ಭಾರತದಲ್ಲಿ ಆತರ ಒಂದು ಚಿಂತನೆ ಇದೆ. ಯಜ್ಞ ಅಂದ್ರೆ ಎಲ್ಲರೂ ತುಂಬಾ ಜನ ಸೇರ್ತಾರೆ, ಅವರೆಲ್ಲ ತುಂಬಾ ಒಂದು ಪರಿಶುದ್ಧವಾಗಿ ಒಂದು ಇದು ಮಾಡ್ಕೊಳ್ಳೋ ರೀತಿಯಲ್ಲಿ ಎಲ್ಲ ಫ್ರೆಶ್ ಹೊಸ ಬಟ್ಟೆ ಹಾಕೊಂಡು, ಮತ್ತೆ ಒಂದು ಪಾರಂಪರಿಕವಾಗ ಉಡುಪನ್ನು ಹಾಕೊಂಡು ಎಲ್ಲ ಸ್ನಾನ ಮಾಡಿ ಇನ್ನೊಂದು ಇದೆಲ್ಲ ಇದು ಮಾಡ್ಕೊಂಡು ಬರ್ತಾರೆ ಯಜ್ಞ. ಮತ್ತೆ ಆ ಯಜ್ಞದಲ್ಲಿ ಆಯೋಜನೆಯಲ್ಲಿ ಎಲ್ಲ ಯಜ್ಞಕುಂಡ ನಿರ್ಮಾಣ ಆಗುತ್ತೆ, ಮತ್ತೆ ಅಲ್ಲಿ ದವಸ ಧಾನ್ಯಗಳು ಇರುತ್ತದೆ, ತುಪ್ಪ. ಆಕ್ಚುಲಿ ಇದು ನಿಜವಾದ ಯಜ್ಞ ಅಂದ್ರೆ ತುಂಬಾ ತುಪ್ಪ ಬೇಕು. ಈಗ ಅದರ ಶುದ್ಧ ತುಪ್ಪ ಇಲ್ಲ, ಏನೋ ಯಾವುದೋ ಒಂದು ತುಪ್ಪ ಉಪಯೋಗಿಸ್ತೀವಿ ನಾವು. ಆದ್ರೆ ನಿಜವಾದ ಯಜ್ಞ ಅಂದ್ರೆ ಪರಿಶುದ್ಧವಾದ ತುಪ್ಪ ಬೇಕು. ಪರಿಶುದ್ಧ ತುಪ್ಪ ಎಲ್ಲಿಂದ ತರೋದು ನಾವು? 1 ಲೀಟರ್ಗೆ ಪರಿಶುದ್ಧವಾದ ತುಪ್ಪ ನಮಗೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಸಿಗೋ ತುಪ್ಪ ಅಲ್ಲ. ಪರಿಶುದ್ಧವಾದ ತುಪ್ಪ 3,000 ಆಗುತ್ತೋ 4,000 ಆಗುತ್ತೋ ಸಿಗುತ್ತೆ ಒಂದೊಂದ್ ಕಡೆ. ಆದ್ರೆ ಸಿಗ್ಬೇಕು ಅಂದ್ರೆ ಅಷ್ಟು ಬೆಲೆ ಕೊಡ್ಬೇಕು. ಸೊ ಓಕೆ, ಅದೆಲ್ಲ ವ್ಯವಸ್ಥೆ ಮಾಡೋಣ ಆಗ್ಲಿ. ಹೇಗೋ ಯಾರೋ ಒಬ್ಬ ದೊಡ್ಡ ಒಂದು ಶ್ರೀಮಂತರು ಸ್ಪಾನ್ಸರ್ ಮಾಡ್ಬೋದೇನೋ, ಆತರ ಏನಾದ್ರು ನೀವು ಮಾಡಿದ್ರು ಅದ್ರ ಎಲ್ಲ ತುಪ್ಪ, ಅಷ್ಟು ಧಾನ್ಯಗಳು ಎಲ್ಲ ಸೇರಿಸಿ. ಮತ್ತೆ ಇಲ್ಲಿ ಯಜ್ಞಗಳಲ್ಲಿ ಈ ತರ ಪಶು ಬಲಿನೂ ಕೂಡ ಅಂತ ಕೇಳಿದ್ವಿ, ಇದೆಲ್ಲ ಇದೆ ಇದು. ಆಮೇಲೆ ಆತರ ಒಂದು ಬ್ರಾಹ್ಮಣರು ಬೇಕು. ಈಗ ಬ್ರಾಹ್ಮಣರು ಆತರ ಬ್ರಾಹ್ಮಣರು, ಯಾಜ್ಞಿಕ ಬ್ರಾಹ್ಮಣರು, ಅವರ ಪಠಣೆಯಿಂದ ನಾವು ಕೇಳ್ತಾ ಇರೋದು ಒಂದು ಮೊದಲಿಗೆ ಈ ಪಶು ಬಲಿ ಆದ್ರೂ ಕೂಡ ಅದು ಮತ್ತೆ ಯವನ ಶರೀರವನ್ನು ಪಡೆಯುತ್ತೋ ಇಲ್ಲಾಂದ್ರೆ ಒಂದು ಮನುಷ್ಯನಾಗಿ ಈಗ ಬರುತ್ತೋ ಅದು. ಸೊ ಇದೆಲ್ಲ ಆಗತ್ತೆ, ಇದು ನಿಜವಾದ ಯಜ್ಞ ಅಂದ್ರೆ. ಸೊ ಈ ತರದ್ದೆಲ್ಲ ಓಕೆ, ಇದೆಲ್ಲ ಓಕೆ. ಅರೇಂಜ್ಮೆಂಟ್ಸ್ ಎಲ್ಲ ವ್ಯವಸ್ಥೆಗಳು ತುಂಬಾ ಗ್ರ್ಯಾಂಡ್ ಅರೇಂಜ್ಮೆಂಟ್ಸ್. ಯಾವ್ದು ಫಂಕ್ಷನ್ ಮಾಡಬೇಕು ತುಂಬಾ ಗ್ರ್ಯಾಂಡ್ ಅರೇಂಜ್ಮೆಂಟ್ ಆಗುತ್ತೆ. ಸೊ ಅದೇ ರೀತಿ ಯಜ್ಞ ಅಂದಾಗ ಜನರು ಎಲ್ಲ ಈ ರೀತಿ ಎಲ್ಲ ಸೇರಿ ಎಲ್ಲ ಬರ್ತಾರೆ, ಎಲ್ಲ ಆಗ್ಬೋದು ಅರೇಂಜ್ಮೆಂಟ್. ಆದ್ರೆ ಹೇಳ್ತಾರೆ ನಿಜವಾದ ಯಜ್ಞದ ಇದು ಅಂದ್ರೆ ಭಗವಂತನು ಅಲ್ಲಿ ಬರ್ಬೇಕು. ಭಗವಂತನು ಆಕ್ಚುಲಿ ಹಿಂದೆ ಬರ್ತಾ ಇದ್ರು, ದೇವತೆಗಳೆಲ್ಲರೂ ಹೇಳ್ತಾ ಇದ್ರು ಈ ಯಜ್ಞ ಕಾರ್ಯಗಳಲ್ಲಿ. ಈ ಯುಧಿಷ್ಠಿರ್ ಮಹಾರಾಜರು, ಈ ಪರೀಕ್ಷಿತ್ ಮಹಾರಾಜರು ಇವರೆಲ್ಲ ಮಾಡಿದಾಗ ದೇವತೆಗಳೆಲ್ಲ ಬರ್ತಾ ಇದ್ರು ಖುದ್ದಾಗಿ. ನಾವೇನೋ ಇದು ಸುಮ್ಮನೆ ಏನೋ ಒಂದು ಏನೋ ಇಂದ್ರ ಅಂತ ಯಾರೋ ಇದ್ದಾರಂತಪ್ಪ, ಇಲ್ಲಾಂದ್ರೆ ಯಾರೋ ಸೂರ್ಯದೇವರಂತ ಇದ್ದಾರಂತೆ, ಏನೋ ಈ ತರ ಹಿಂದೂ ಜನಾಂಗದವರು ನಂಬುತ್ತಾರೆ, ಇಲ್ಲಾಂದ್ರೆ ಈ ವೇದಗಳಲ್ಲಿ ಹೇಳಿದೆ ಅಂತೆ ಈ ತರ. ಇದು ಆತರ ಒಂದೇನೋ ಕಟ್ಟುಕತೆಗಳಲ್ಲ. ಇದೆಲ್ಲ
ವಾಸ್ತವ ಸಂಗತಿಗಳು. ಮತ್ತೆ ಆ ರೀತಿಯ ಯಜ್ಞ ಆಚರಣೆ ಮಾಡಿದ್ರಲ್ಲಿ ಇವರೆಲ್ಲ ಬರ್ತಾರೆ. ಆಮೇಲೆಲ್ಲ ಜನಸಾಮಾನ್ಯರೇ ಕಾಣ್ತಾ ಇದ್ರು. ಪರೀಕ್ಷಿತ್ ಮಹಾರಾಜರ ಕಾಲದಲ್ಲಿ 5,000 ವರ್ಷಗಳ ಹಿಂದೆ ಅಷ್ಟೇ ಎಲ್ಲವೂ ಕಾಣ್ತಾ ಇತ್ತು. ಸೊ ಅದ್ರ ಕೊನೆಗೆ ಪರಿಪೂರ್ಣತೆ ಅಂದ್ರೆ ಈ ದೇವತೆಗಳೇ ಬರೋದಷ್ಟೇ ಅಲ್ಲ, ಕೊನೆಗೆ ವಿಷ್ಣು ತೃಪ್ತನಾಗಬೇಕು. ಸೊ ಮುಖ್ಯ ಇಲ್ಲಿ ಅವರ ವಿಷಯ ಹೇಳ್ತಾ ಇದ್ದಾರೆ ಅವರು. ದಯವಿಟ್ಟು ನೀವು ಈ ಯಜ್ಞ ಕಾರ್ಯದಿಂದ ನೀನು ತೃಪ್ತಿಕರವಾಗುವಂತ ಅವರು ಕೋರ್ತಾ ಇದ್ದಾರೆ. ಯಾರು ಕೇಳ್ತಾ ಇದ್ದಾರೆ? ಪ್ರಸೂತಿ. ಸೊ ಪ್ರಸೂತಿ ಅವ್ರಿಗೆ ಗೊತ್ತು, ಅವ್ರಿಗೆ ಅವರು ತುಂಬಾ ಬುದ್ಧಿವಂತರು. ಏನು ಉದ್ದೇಶ ಯಜ್ಞದ ಉದ್ದೇಶ? ಆಕ್ಚುಲಿ ಇವ್ರ ಸತಿ ಬಂದಾಗ ಪ್ರಸೂತಿಗೆ ಸಂತೋಷ ಆಯ್ತು, ನನ್ನ ಮಗಳು ಬಂದಿದ್ದಾರೆ ಅಂತ. ಆದ್ರೆ ನನ್ನ ಗಂಡ ಹೀಗೆ ದಕ್ಷನು ಅಷ್ಟೊಂದು ಕಲ್ಲು ಹೃದಯದಿಂದ, ಹಾಗೆ ಶಿವನ ಮೇಲೆ ಅಷ್ಟು ಅಪರಾಧದಿಂದ ಇದ್ದಾನೆ, ಏನ್ ಮಾಡೋದು? ಸೊ ಒಂದ್ಸಲ ಆಗುತ್ತೆ, ಈ ತರ ಸನ್ನಿವೇಶಗಳಾಗುತ್ತೆ, ಏನ್ ಮಾಡೋದು ಒಂದೊಂದ್ಸಲ. ಇವಾಗ ನಾವು ಕೇಳ್ತೀವಲ್ಲ, ಯಾಜ್ಞಿಕ ಬ್ರಾಹ್ಮಣರು ಅವರ ಪತ್ನಿಗಳು, ಜಯದ್ವಿಜ ಪತ್ನಿ ಜಯ. ಸೊ ಈ ದ್ವಿಜ ಪತ್ನಿ ಅವರೆಲ್ಲರೂ ಬ್ರಾಹ್ಮಣರು, ಯಜ್ಞ ಮಾಡ್ತಾ ಇರೋರು. ಆದರೆ ಕೃಷ್ಣನೇ ಬಂದು ಅಲ್ಲಿ ಬೃಂದಾವನ ಇದರಲ್ಲಿ ಅರಣ್ಯದಲ್ಲಿ ಅವರ ಸ್ನೇಹಿತರನ್ನು ಕಳಿಸಿದ್ದು. ಸೊ ನಿಮಗೆ ಹಸಿವಾಗ್ತಾ ಇದೆ ಅಲ್ವಾ, ಹೋಗಿ ಇಲ್ಲೇ ಹತ್ತಿರದಲ್ಲಿ ಒಂದು ಯಜ್ಞ ಕಾರ್ಯ ನಡೀತಾ ಇದೆ. ಸೊ ಅವರು ಯಜ್ಞದ ಕಾರ್ಯಕ್ಕೆ ಎಷ್ಟೋ ಆಹಾರವನ್ನು ತಯಾರಿ ಮಾಡಿದ್ದಾರೆ. ಸೊ ಅವರಿಗೆ ಕೇಳಿ, ಅವ್ರ ಭಿಕ್ಷೆ ಕೇಳಿ ಅವ್ರಿಗೆ. ಸೊ ಅವರು ಸ್ವಲ್ಪ ಕೊಟ್ರೆ ನಮಗೆ, ನಾವು ನಾವೇನ್ ಮಕ್ಕಳು ಎಷ್ಟು ತಿಂತಾರೆ ಪಾಪ ಮಕ್ಕಳು ಹಸಿವಾಗಿದೆ ಏನೋ ಸ್ವಲ್ಪ ಒಂದು ತುಣುಕು, ಒಂದು ಚಪಾತಿನೋ, ಇನ್ನೊಂದು ಸ್ವೀಟ್, ಒಂದು ಲಡ್ಡು ಸ್ವಲ್ಪ ಕೊಟ್ರೆ ಸಾಕು ಮಕ್ಕಳಿಗೆ ಅಷ್ಟೇ. ಸೊ ಕಳಿಸ್ತಾರೆ ಕೃಷ್ಣ. ಆದ್ರೆ ಆ ಬ್ರಾಹ್ಮಣರು ಅವರು ತುಂಬಾ ಏನಿದ್ರಲ್ಲಿದ್ದಾರೆ, ಮಗ್ನರಾಗಿದ್ದಾರೆ. ಯಜ್ಞ ಕಾರ್ಯದಲ್ಲಿ ಇದ್ದೇವೆ ನಾವು, ಮನಸ್ಸು ಕೇಂದ್ರೀಕರಿಸಿ ನಾವು ಇದ್ದೇವೆ ನಾವು. ಮತ್ತೆ ಇಂದ್ರಿಯಗಳು, ಮನಸ್ಸೆಲ್ಲ ನಿಗ್ರಹಿಸಿ ಎಲ್ಲ ವ್ಯವಸ್ಥೆಗಳು ಎಲ್ಲ ಮಾಡಿ, ಎಲ್ಲ ಆಹಾರ ಪದಾರ್ಥಗಳು ತಯಾರಿಯಾಗಿವೆ ಎಲ್ಲ. ಅವರು ಕೇಳ ಇದಕ್ಕೆ ಉತ್ತರಿಸೋದು ಇಲ್ಲ, ಅದೇ ನಿರ್ಲಕ್ಷ್ಯ, ಮತ್ತೆ ನೆಗ್ಲೆಕ್ಟ್, ಏನೋ ಮಾತಾಡ್ತಾರೆ ಅಷ್ಟೇ. ಮತ್ತೆ ಕೃಷ್ಣ ಹತ್ರ ವಾಪಸ್ ಬರ್ತಾರೆ ಅವರು. ಕೃಷ್ಣ ಹತ್ರ ವಾಪಸ್ ಮೇಲೆ ಅವ್ರು ತುಂಬಾ ಬೇಸರ ಆಗುತ್ತೆ. ಯಾಕಂದ್ರೆ ಅವರು ಕೃಷ್ಣನ ಸ್ನೇಹಿತರು ಗೊತ್ತು ಕೃಷ್ಣ ಪರಮಪುರುಷ ಅಂತ. ಏನು ಈ ವ್ಯಕ್ತಿಗಳು ಮಾಡ್ತಾ ಇರೋದು ಯಜ್ಞ ಅಂತ ಅವರು ಕೂಡ, ಮಕ್ಕಳಾಗಿದ್ರು ಕೂಡ ಗೊತ್ತು ಅವ್ರಿಗೆ, ಅವರೇನು ಸಾಮಾನ್ಯ ವ್ಯಕ್ತಿಗಳಲ್ಲ. ಭಾಗವತ ಶ್ಲೋಕ ಅವ್ರ ಬಗ್ಗೆ ಹೇಳುತ್ತೆ. ಯಾರ ಬಗ್ಗೆ? ಹುಡುಗರ ಬಗ್ಗೆ ಹೇಳ್ತಾರೆ. ಕೃಷ್ಣನ ಜೊತೆ ಆಟ ಆಡ್ತಾರೆ ಹುಡುಗರ ಬಗ್ಗೆ. ಏನ್ ಹೇಳ್ತಾರೆ? ಇತ್ತಂ ಸತಾಂ ಬ್ರಹ್ಮ ಸುಖಾನುಭೂತ್ಯ ದಾಸ್ಯಂ ಗತಾನಾಂ ಪರದೈವತೇನ ಸಾಖ್ಯಂ ವಿಜರು ಕೃತ ಪುಣ್ಯ ಪುಂಜ. ಅದೊಂದು ಶ್ಲೋಕ ನೋಡೋಣ, ಸಿಕ್ಕಿದ್ರೆ ಶ್ಲೋಕ. ಇದು 10ನೇ ಸ್ಕಂದದಲ್ಲಿ 12ನೇ ಅಧ್ಯಾಯ. ಮೋಸ್ಟ್ಲಿ ಬಲರಾಮರು ಹೇಳೋದು ಮಾತನ್ಸುತ್ತೆ ನನಗೆ. ಯಾರು ಮಾತಿದ್ರು? ಇತ್ತಂ ಸತಾಂ ಬ್ರಹ್ಮ ಸುಖಾನುಭೂತ್ಯ ದಾಸ್ಯಂ ಗತಾನಾಂ ಪರದೈವತೇನ ಮಾಯಾಶ್ರಿತಾನಾಂ ನರಧಾರಕೇಣ ಸಾಕಂ ವಿಜಹರು ಕೃತ ಪುಣ್ಯ ಪುಂಜ. ಸೊ ಈಗ ಬಾಲಕರು ಯಾರು ಹೋಗಿದ್ದಾರೆ ಕೃಷ್ಣನ ಮಾತು ಕೇಳಿ ಆ ಬ್ರಾಹ್ಮಣ ಹತ್ರ ಕೇಳಲಿಕ್ಕೆ, ಸೊ ಇವರ ಬಗ್ಗೆ ನೋಡಿ, ಯಾರು ಈ ಹುಡುಗರು ಅಂದ್ರೆ ಸೊ ಇವ್ರ ಹುಡುಗರ ಬಗ್ಗೆ ಇಲ್ಲೊಂದು ಅವರ ಸ್ಥಾನವನ್ನು ವಿವರಿಸ್ತಾ ಇರೋ ಶ್ಲೋಕಗಳು. ಅಲ್ಲಿ ಹೇಳೋದು, ಕೃಷ್ಣನೊಟ್ಟಿಗೆ ಈ ಹುಡುಗರು ಆಟ ಆಡ್ತಾ ಇದ್ದಾರೆ. ನಾವು ಮಕ್ಕಳು ಆಟ ಆಡ್ತಾರೆ, ಕಳ್ಳ ಪೊಲೀಸ್, ಇನ್ನೇನೋ ಏನೇನೋ ತರ ಆಡ್ತಾ ಇದ್ವಿ ನಾವು ಮಕ್ಕಳಿದ್ದಾಗ. ಏನೇನೋ ಸೃಷ್ಟಿ ಮಾಡ್ಕೊಂಡು ಆಟ ಆಡ್ತಾರೆ. ಸೊ ಹೀಗೆ ಅವ್ರು ಕೃಷ್ಣನೊಟ್ಟಿಗೆ ಆಟ ಆಡ್ತಾ ಇದ್ದಾರೆ. ಆದ್ರೆ ಇವ್ರು ಯಾರು ಮಕ್ಕಳು? ಇವ್ರು ಹೇಳ್ತಾರೆ, ಈ ಮಕ್ಕಳು ಯಾರು ಆಟ ಆಡ್ತಾ ಇದ್ದಾರೆ, ಯಾರ ಜೊತೆ ಆಟ ಆಡ್ತಾ ಇದ್ದಾರೆ? ಕೃಷ್ಣನ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಈ ಕೃಷ್ಣ ಯಾರು? ಇತ್ತಂ ಸತಾಂ ಬ್ರಹ್ಮ ಸುಖಾನುಭೂತ್ಯ, ಯಾವುದು ಬ್ರಹ್ಮಜ್ಯೋತಿ ಅದಕ್ಕೆ ಲೀನರಾಗಿ ಆನಂದವನ್ನು ಸವಿಬೇಕು ಅಂತ ತೀವ್ರ ತಪಸ್ಸೆ ಮಾಡ್ತಾ ಇದ್ದಾರೆ ಬ್ರಹ್ಮವಾದಿಗಳು. ಅದರ ಮೂಲ ಕೃಷ್ಣನಿಂದಲೇ ಆ ಬ್ರಹ್ಮಜ್ಯೋತಿ ಬರೋದು. ಬ್ರಹ್ಮಣೋ ಹಿ ಪ್ರತಿಷ್ಠಾ. ಸೊ ಆ ಕೃಷ್ಣ
ಮತ್ತೆ ಯಾರು ತನ್ನ ಭಕ್ತರಿಗೆ ಅವರು ಪರಮಪುರುಷನಾಗಿ ಭಕ್ತರು ಅವನನ್ನು ಆರಾಧಿಸ್ತಾರೆ, ಅವನ ಸೇವೆಯನ್ನು ಸ್ವೀಕರಿಸ್ತಾರೆ. ಸಾಮಾನ್ಯ ವ್ಯಕ್ತಿಗಳಾದ್ರೆ ಕೃಷ್ಣ ಏನು ಒಬ್ಬ ಸಾಮಾನ್ಯ ವ್ಯಕ್ತಿ, ಏನೋ ಇಂದ್ರನು ಕೂಡ ಆ ರೀತಿ ಅನ್ಕೊಂಡಿದ್ದು. ಏನೋ ಒಂದು ವೃಂದಾವನದಲ್ಲಿ ತುಂಬಾ ವ್ಯಕ್ತಿಗೆ ಎಲ್ಲರೂ ಕೂಡ ತುಂಬಾ ಮುದ್ದು ಮಾಡಿ ಆ ವ್ಯಕ್ತಿ ತುಂಬಾ ಅಹಂಕಾರ ಬಂದ್ಬಿಟ್ಟಿದೆ. ಇಂದ್ರ ಅನ್ಕೊಂಡಿದ್ದು ಹಾಗೆ ಕೃಷ್ಣನ ಬಗ್ಗೆ, ಎಲ್ಲರೂ ಮುದ್ದು ಮಾಡ್ತಿ, ಎಲ್ಲರೂ ಕೂಡ ಪ್ರಿಯ ಕೃಷ್ಣ ಅಂದ್ರೆ. ಸೊ ಈ ವ್ಯಕ್ತಿ ಹಾಗೆ ಮುದ್ದು ಮಾಡಿದ ಏನಾಗುತ್ತೆ, ಮಕ್ಕಳು ತುಂಬಾ ಒಂದು ಇದಾಗ್ಬಿಡ್ತಾರೆ. ಸೊ ಕೃಷ್ಣನು ಆ ರೀತಿಯಲ್ಲಿ ಏನೋ ಅಂತ ಸಾಮಾನ್ಯ ವ್ಯಕ್ತಿಗಳು ಅನ್ಕೊಳ್ಬಹುದು. ಆದ್ರೆ ಹೇಳ್ತಾರೆ ಈ ಬಾಲಕರು ಅಂತ ಕೃಷ್ಣನು, ಅಂತ ಪರಮಪುರುಷನು ಅವನಿಗೆ ಇವರು ಅಷ್ಟು ಅವರ ಸಂಘದಲ್ಲಿ ಅವ್ರು ಈ ರೀತಿ ಆನಂದಿಸ್ತಾ ಇದ್ದಾರೆ ಅಂದ್ರೆ ಇವರು ಎಷ್ಟು ಪುಣ್ಯಗಳನ್ನು ಪ್ರಾಪ್ತಿ ಮಾಡಿರ್ಬೇಕು. ಎಷ್ಟು ಪುಣ್ಯಗಳಂದ್ರೆ ಹೇಳ್ತಾರೆ, ಎಷ್ಟೆಷ್ಟು ಜನ್ಮಗಳ ಪುಣ್ಯ, ಸಾಮಾನ್ಯ ಪುಣ್ಯ ಕಾರ್ಯಗಳಲ್ಲ. ಸಾಮಾನ್ಯ ಪುಣ್ಯ ಅಂದ್ರೆ ನಾವು ಹೇಳೋದು ಪುಣ್ಯ ಪಾಪ ಅಂತ ಹೇಳ್ತೇವೆ, ಆ ಪುಣ್ಯಗಳಲ್ಲ. ಅವರು ಭಕ್ತಿ ಕಾರ್ಯಗಳ ಪುಣ್ಯವನ್ನು ಪ್ರಾಪ್ತಿ ಮಾಡಿದ್ದಾರೆ. ಅವರು ಭಕ್ತಿಯನ್ನು ಕೃಷ್ಣನಿಗೆ ಭಕ್ತರಾಗಿ ಅವರು ಎಷ್ಟೋ ಜನ್ಮಗಳ ನಂತರ ಈ ಒಂದು ಸ್ಥಾನವನ್ನು ಪಡೆದಿದ್ದಾರೆ. ಸೊ ಹೀಗೆ ಅವರ ಸ್ಥಾನ. ಸೊ ಎನಿವೆ, ಸೊ ವಾಪಸ್ ಬರೋಣ ನಾವು. ಸೊ ಅಂತ ಭಕ್ತರು ಅವರು ಹೋಗಿ ಅವ್ರಿಗೆ ಗೊತ್ತು ಏನು ಇವರು ಬ್ರಾಹ್ಮಣರು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಇವರು ಮಾಡ್ತಾ ಇರೋ ಯಜ್ಞದ ಉದ್ದೇಶ ಅರ್ಥ ಮಾಡ್ಕೊಳ್ಳೆ ಮಾಡ್ತಾ ಇರ್ಬೇಕು. ಸೊ ಎನಿವೆ, ಅದಾದ್ಮೇಲೆ ಕೃಷ್ಣ ಹೇಳ್ತಾರೆ, ಓಕೆ ಹೋಗಿ ನನ್ನ ಭಕ್ತರಿದ್ದಾರೆ ಅವರ ಹೆಂಡತಿಯರು, ಯಾಗ್ನಿಕ ಬ್ರಾಹ್ಮಣರು, ದ್ವಿಜಪತ್ನಿ ಅವರ ಹತ್ರ. ಸೊ ಕೃಷ್ಣನ ಗೊತ್ತು ಅವರ ಶುದ್ಧ ಪರಿಶುದ್ಧ ಭಕ್ತಿ ಗೊತ್ತು. ಸೊ ಅವ್ರು ಹೋಗಿದ ತಕ್ಷಣವೇ, ಕೃಷ್ಣ ಅಂತ ಕೇಳಿದ ತಕ್ಷಣವೇ ಅವರೆಲ್ಲರೂ ಅವ್ರದ್ದು ಏನೇನಿತ್ತು ಎಲ್ಲ ಅವ್ರು ತಯಾರಿ ಮಾಡಿದ್ರು ಯಜ್ಞ ಹೋಮಕ್ಕೆ, ಎಲ್ಲ ಆ ಪ್ರಸಾದ ಆಹಾರ ತಯಾರಿ ಅದೆಲ್ಲ ತಗೊಂಡ್ ಬಂದ್ರು. ಸೊ ಅಂದ್ರೆ ಅವ್ರಿಗೆ ಅರ್ಥ ಆಗಿತ್ತು, ಆದ್ರೆ ಈ ಇವ್ರಿಗೆ ಆ ಬ್ರಾಹ್ಮಣರಿಗೆ ಅರ್ಥ ಆಗಿತ್ತು. ಸೊ ಮತ್ತೆ ಕೂಡ ಆಮೇಲೆ ಅವ್ರಿಗೆ ಮನವರಿಕೆ ಆಗುತ್ತೆ, ಯಾಕಂದ್ರೆ ಕೃಷ್ಣ ಹತ್ರ ಬರ್ತಾರವರು, ಮತ್ತೆ ಕೃಷ್ಣನಿಗೆ ಅರ್ಪಿಸ್ತಾರೆ. ಅವ್ರು ಸ್ವತಃ ಬರ್ತಾರೆ, ಅವ್ರು ಕೂಡ ಬರ್ತಾರೆ. ಅವ್ರು ಹೋಗಿ ಈಗ ತಗೊಂಡೋಗಿ ಅಂತ ಬಿಟ್ಬಿಡ್ಲಿಲ್ಲ ಅವರು. ಓಕೆ ಬಂದ್ರೆ ನೀವು ಕೃಷ್ಣ ಫ್ರೆಂಡ್ಸ್, ಕೃಷ್ಣ ಕೇಳ್ತೇನೆ ತಗೊಂಡೋಗಿ, ಇಲ್ಲ ಕೃಷ್ಣನೇ ಬಂದಿದ್ದಾನೆ ಹತ್ತಿರದಲ್ಲಿ, ನಾವು ಕೂಡ ಬರ್ತೇವೆ, ನಾವೇ ತರ್ತೇವೆ. ಸೊ ಅವರೆಲ್ಲವನ್ನು ಎಲ್ಲ ಆಹಾರವನ್ನು ತೆಗೆದುಕೊಂಡು ಅರ್ಪಿಸಿದ್ರು. ಅದು ಕೃಷ್ಣ ಭಕ್ತರು, ಅವ್ರಿಗೆ ಕೃಷ್ಣ ಸ್ಥಾನ ಗೊತ್ತು ಅವ್ರಿಗೆ. ಮತ್ತೆ ಅವ್ರು ಹೇಳ್ತಾರೆ ನಾವು ಹೋಗೋದಿಲ್ಲ ವಾಪಸ್. ಕೃಷ್ಣ ಹೇಳ್ತಾರೆ ಇಲ್ಲ. ಅಲ್ಲಿ ಆಕ್ಚುಲಿ ಬಹಳ ಚೆನ್ನಾಗಿರೋ ಒಂದು ಇದಿದೆ, ಭಗವಂತನ ಕೃಷ್ಣನಿಂದಾನೇ ಸ್ವತಃ ಉಪದೇಶ. ಕೃಷ್ಣನಿಂದ ಉಪದೇಶ ಭೌತಿಕ ಜಗತ್ತಿನಲ್ಲಿ ನಾವು ಆಕ್ಚುಲಿ ನಾವು ದೇಹ ಅಲ್ಲ, ನಾವು ಆತ್ಮ. ಪ್ರತಿಯೊಬ್ಬರು ಕೃಷ್ಣನ ನಿತ್ಯ ಸೇವಕರು. ಆದರೆ ನಮ್ಮ ಕರ್ಮಾನುಸಾರವಾಗಿ ಯಾವ್ದ್ಯಾವ್ದೋ ದೇಹದಲ್ಲಿ ಸಿಕ್ಕಿ ಬಿದ್ದಿದ್ದೇವೆ, ಮನುಷ್ಯರಾಗಿ, ಪ್ರಾಣಿಗಳಾಗಿ, ಪಕ್ಷಿಗಳಾಗಿ, ಮರಗಿಡಗಳಾಗಿ, ಜಂತು ಕೀಟಗಳಾಗಿ ಹೀಗೆ ಸಿಕ್ಕಿ ಬಿದ್ದಿದ್ದೇವೆ. ಹಾಗೆ ಮನುಷ್ಯ ಜೀವನದಲ್ಲೂ ಒಬ್ಬರು ಗಂಡು ದೇಹ, ಇನ್ನೊಬ್ರು ಹೆಣ್ಣು ದೇಹ, ಈ ತರ ಸಿಕ್ಕಿ ಬಿದ್ದಿದ್ದೇವೆ. ಸೊ ಭಗವಂತರು ಕೃಷ್ಣ ಅಲ್ಲಿ ಒಂದು ಸ್ತ್ರೀ ಧರ್ಮವನ್ನು ಅಲ್ಲಿ ವಿವರಿಸೋದಿದೆ ಬಹಳ. ಆಕ್ಚುಲಿ ವಿಶೇಷವಾಗಿ ಗೋಪಿಕೆಯರ ಜೊತೆಗೆ ಇರ್ತಿತ್ತು, ಇಲ್ಲಿಗಿಂತ ಹೆಚ್ಚಾಗಿ ಗೋಪಿಕೆಯರ್. ಇದೇ ತರ ಒಂದು ರೀತಿ ಗೋಪಿಕೆಯರು ಕೃಷ್ಣ ಹತ್ರ ಬಂದಾಗ ಕೃಷ್ಣವಾಗಿ ಉಪದೇಶ ಮಾಡೋದು. ಎನಿವೆ, ಅವ್ರು ಮಹಾನ್ ಭಕ್ತರು ಅವರು. ಆಮೇಲೆ ಕೃಷ್ಣನು ಇಲ್ಲಿ ಇವರಿಗೆ ಹೆಂಡತಿಯರಿಗೂ ಹೇಳ್ತಾನೆ, ನೀವು ಹೋಗಿ, ಮತ್ತೆ ಹೋಗಿ ನಿಮ್ಮ ಕುಟುಂಬಕ್ಕೆ ಹೋಗಿ, ನೀವು ಇವರು ನಿಮ್ಮನ್ನು ಸ್ವೀಕರಿಸ್ತಾರೆ. ಮತ್ತೆ ಯಾಕಂದ್ರೆ ವೈದಿಕ ಕಾಲದಲ್ಲಿ ಈ ರೀತಿ ಯಾರಾದ್ರೂ ಮನೆ ಬಿಟ್ಟು ಅವ್ರ ಇನ್ನೊಬ್ಬರ ಹತ್ರ ಬಂದ್ರೇನೋ, ಇನ್ನೊಂದು ಹತ್ರ ಮಾಡಿದ್ರೆ ಅವರನ್ನು ಬಹಿಷ್ಕರಿಸ್ಬಿಟ್ರು. ಅದು ಸಮಯ ಕಾಲ ಬೇರೆ ಅಂತ ಅಷ್ಟೊಂದು ಕಟ್ಟುನಿಟ್ಟಾಗಿತ್ತು. ಸೊ ಕೃಷ್ಣ ಮತ್ತೆ ಅವ್ರನ್ನ ಕಳಿಸ್ತಾರೆ. ಆದ್ರೆ ಅಲ್ಲಿ ಇವ್ರಿಗೆ ಅರ್ಥ ಆಗುತ್ತೆ, ಯಾರಿಗೆ ಬ್ರಾಹ್ಮಣರಿಗೆ ಅರ್ಥ ಆಗುತ್ತೆ, ಓ ನಮ್ಮದು ತಪ್ಪಾಯ್ತು, ಅಪರಾಧ ಆಯ್ತು, ಕೃಷ್ಣನೇ ಬಂದಿದ್ದಾನೆ, ಅವನನ್ನು ನಿರ್ಲಕ್ಷಿಸಿ ನಾವು ಎಂತ ಪೂಜೆ ಮಾಡೋದು, ಎಂತ ಯಜ್ಞ ಮಾಡೋದು. ಅಲ್ಲಿ ಕೊನೆಗೆ ಅವರು ಒಂದು ವ್ಯಥೆ ಪಡ್ತಾರೆ. ಅವ್ರು ಹೇಳ್ತಾರೆ, ನಾವು ಈ ರೀತಿ ಆಗಿರೋ ಒಂದು ಬ್ರಾಹ್ಮಣತ್ವಕ್ಕೆ ಇದು ನರಕಕ್ಕೆ ಹೋಗ್ಲಿ, ನಮ್ಮ ವಿದ್ವತ್ತು, ನಮ್ಮ ಇದು ನರಕಕ್ಕೆ ಹೋಗಿ, ನಾವು ಕಲ್ತ ವೇದ ಮಂತ್ರಗಳು ಇದೆಲ್ಲವೂ ಕೂಡ ನರಕಕ್ಕೆ ಹೋಗ್ಲಿ. ನಮ್ಮದೇನ್ ಪ್ರಯೋಜನ, ನಾವು ಇಷ್ಟು ಕಲ್ತದ್ದು, ಇಷ್ಟು ಅಭ್ಯಾಸ ಮಾಡಿದ್ದು, ಅದರ ನಿಜವಾದ ಗುರಿಯನ್ನೇ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಲ್ವಾ. ಇದು ಕೃಷ್ಣನ ತೃಪ್ತಿ ಮಾಡೋದಕ್ಕೆಲ್ಲ ಇರೋದು. ನಮಗಿಂತ ಹೆಚ್ಚಾಗಿ ನಮ್ಮ ಹೆಂಡತಿಯರು ಅವ್ರು ಅರ್ಥ ಮಾಡ್ಕೊಂಡಿರುತ್ತೆ. ಅವ್ರಿಗೆ ಒಂದ್ ರೀತಿ ಆನಂದ ಆಗುತ್ತೆ, ಇನ್ನೊಂದ್ ಕಡೆ ಅವ್ರಿಗೆ ಖಂಡಿಸ್ಕೊಳ್ತಾರೆ, ಅವ್ರು ಖಂಡನೆ ಮಾಡ್ಕೊಳ್ತಾರೆ. ಆದ್ರೆ ಹೇಳ್ತಾರೆ, ಆದ್ರೂ ಅವರು ಮಂತ್ರ ಕೃಷ್ಣನ ಹತ್ರ ಸ್ವತಃ ಹೋಗಕ್ಕಾಗಿಲ್ಲ ಅವ್ರು. ಯಾಕಂದ್ರೆ ಅವ್ರ ಭಯ ಅವ್ರಿಗೆ, ಕಂಸನಿಗೆ ಎಲ್ಲಾದ್ರೂ ಸುದ್ದಿ ಗೊತ್ತಾದ್ರೆ ಕಂಸನ ಏನ್ ಮಾಡ್ತಾನೋ ನಮ್ಗೆ. ಯಾಕಂದ್ರೆ ಕಂಸ ಅಸುರ. ಸೊ ಯಾರು ಕೃಷ್ಣನ ಈ ತರ ಆರಾಧನೆ ಮಾಡ್ತಾರೋ, ಕೃಷ್ಣ ಭಕ್ತಿ ಮಾಡ್ತಾರೋ ಅವ್ರಿಗೆ ಇದಾಗೋದಿಲ್ಲ. ಸೊ ಅವರು ತಿಳ್ಕೊಂಡು ಅಲ್ಲಿಂದಾನೇ, ದೂರದಿಂದಾನೇ ಕೃಷ್ಣನಿಗೆ ಅವ್ರು ಕ್ಷಮೆ ಯಾಚಿಸ್ತಾರೆ.
ಅದು ಯಾಜ್ಞಿಕ ಬ್ರಾಹ್ಮಣರ ಸ್ಥಿತಿ. ಅದೇ ಯಾಜ್ಞಿಕ ಬ್ರಾಹ್ಮಣರ ಪತ್ನಿಗಳಾಗಿರ್ಲಿಲ್ಲ. ಅದೇ ರೀತಿ ಒಂದು ರೀತಿಯಲ್ಲಿ ನಾವು ಪ್ರಸೂತಿಯನ್ನು ಅರ್ಥ ಮಾಡ್ಕೊಂಡು, ಪ್ರಸೂತಿ ಅವರು ತುಂಬಾ ಮಹಾಭಾಗವತರು, ಶುದ್ಧ ಭಕ್ತರು. ಸೊ ಹೀಗೆ ತುಂಬಾ ನಮ್ರವಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೃಷ್ಣ ವಿಷ್ಣು ನಾರಾಯಣ, ಇಲ್ಲಿ ನಾರಾಯಣ ಬಂದಿರೋದು ಅಷ್ಟಭುಜ ನಾರಾಯಣ, 8 ಕೈಗಳಿದ್ದು 8 ಎಲ್ಲ ಆಯುಧಗಳಿತ್ತು. ಸೊ ನೀವು ದಯವಿಟ್ಟು ನೀವು ಈ ಯಜ್ಞ ಕಾರ್ಯದಿಂದ ತೃಪ್ತಿಯಾಗಿರಿ. ಕೃಷ್ಣನ ಅದು ಕೃಷ್ಣ ಬಹಳ ದೊಡ್ಡ ವ್ಯಕ್ತಿ, ನಾವು ತುಂಬಾ ಅಲ್ಪ ಚಿಕ್ಕ ವ್ಯಕ್ತಿ ನಾವು. ಸೊ ನಾವ್ ಏನ್ ಕೃಷ್ಣ ತೃಪ್ತಿ ಮಾಡೋದು ನಾವು. ಸೊ ಒಂದ್ ಕಡೆ ಹೇಳ್ತಾರೆ ಆ ಬ್ರಹ್ಮ, ಹರಿದಾಸ್ ಠಾಕೂರ್ ಹೇಳ್ತಾರೆ, ಹರಿದಾಸ್ ಠಾಕೂರ್ ಕೊನೆಗೆ ಅವರ ದೇಹ ತ್ಯಾಗ ಮಾಡುವಾಗ ಅವ್ರು ಇಚ್ಛೆ ಪಡ್ತಾರೆ, ಅವರು ಮೊದಲು ಚೈತನ್ಯ ಮಹಾಪ್ರಭು ಮುಂಚೆ ಅವರು ದೇಹ ತ್ಯಾಗ ಮಾಡ್ಬೇಕು. ಮತ್ತೆ ಅವ್ರು ಮನವಿ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಸೊ ಹರಿದಾಸ್ ಠಾಕೂರ್ ಯಾರು ಅಲ್ಲ, ಸಾಕ್ಷಾತ್ ಬ್ರಹ್ಮದೇವರು, ನಮ್ಮ ಚತುರ್ಮುಖ ಬ್ರಹ್ಮ. ಮತ್ತೆ ಚೈತನ್ಯ ಮಹಾಪ್ರಭು ಯಾರು ಅಲ್ಲ, ಕೃಷ್ಣನೇ. ಸೊ ಅಲ್ಲಿ ಚೈತನ್ಯ ಮಹಾಪ್ರಭು ಇಲ್ಲ, ಅವ್ರಿಗೆ ಒಪ್ಪೋದಿಲ್ಲ. ಮೊದಲಿಗೆ ಅವರ ಒಂದು ಇಚ್ಛೆಯನ್ನು ಪೂರೈಕೆ ಮಾಡೋದಕ್ಕೆ ಚೈತನ್ಯ ಮಹಾಪ್ರಭು ಇಲ್ಲ, ನಿನ್ನ ಸಂಘದಲ್ಲಿ ನಾನಿದ್ದೇನೆ, ನಿನ್ನ ಸಂಘದಿಂದ ನನ್ನ ಜೀವನ ನಡೀತಾ ಇದೆ. ಸೊ ಆಗಿರುವಾಗ ನೀನ್ ಬಿಟ್ಟು ಹೋಗ್ಬಿಟ್ರೆ ಹೇಗೆ ನನಗೆ. ಸೊ ಈ ರೀತಿ ಚೈತನ್ಯ ಮಹಾಪ್ರಭು ಎಷ್ಟೋ ರೀತಿಯಲ್ಲಿ ಅವರಿಗೆ ಫಸ್ಟ್ ಇದ್ ಮಾಡೋದಿಲ್ಲ, ಡಿಸ್ಕರೇಜ್ ಮಾಡ್ತಾರೆ, ನಿರುತ್ಸಾಹ ಮಾಡ್ತಾರೆ. ಸೊ ಅವಾಗೊಂದು ಮಾತು ಹೇಳ್ತಾರೆ, ಬ್ರಹ್ಮ ಹೇಳ್ತಾರೆ, ನಾನು ಯಾರು, ಹರಿದಾಸ್ ಠಾಕೂರ್ ಅಷ್ಟು ಶುದ್ಧ ಭಕ್ತರು, 3 ಲಕ್ಷ ನಾಮವನ್ನು ಉಚ್ಚರಿಸುವ ಶುದ್ಧ ಭಕ್ತರು. ಅವ್ರು ಹೇಳೋದು, ಭಗವಂತನೇ ನನಗೆ ನಿನ್ನ ಮಾಯಾ ಶಕ್ತಿಯಿಂದ ಪ್ರಭಾವಿತಗೊಳಿಸಬೇಡ. ಯಾಕೆ, ನನ್ನ ಒಂದು ಮರಣ ಆದ್ರೂ ಇದು ಹೇಗೆ ಅಂದ್ರೆ ಈ ಸಂಪೂರ್ಣ ವಿಶ್ವಕ್ಕೆ ಒಂದು ಕ್ರಿಮಿ ಸತ್ತ. ನಾವು ನೋಡ್ತೇವೆ, ಎಷ್ಟೋ ಕ್ರಿಮಿಗಳು ಸತ್ತಿರ್ತವೆ, ಒಂದು ಇರುವೆಗಳು ಸತ್ತಿರ್ತವೆ, ಒಂದು ಜಿರಳೆ ಸತ್ತಿರುತ್ತೆ, ಎಷ್ಟೆಷ್ಟೋ. ಪರ್ಟಿಕ್ಯುಲರ್ಲಿ ಮಳೆ ಬಂದಾಗ ಆ ಬೆಳಕಿಗೆ ಬರೋದು ಎಷ್ಟೋ ಜೀವಿಗಳು ಬರ್ತವೆ, ಅಗ್ನಿ, ಜಂತುಗಳು, ಅದೆಲ್ಲ ಒಂದು ರಾಶಿ ಬಿದ್ದಿರುತ್ತವೆ. ನಾವು ಅದನ್ನ ಲೆಕ್ಕಿಸ್ತೇವೆ, ಸುಮ್ಮನೆ ಬರ್ತೇವೆ, ಪರ್ಕೆ ತಗೊಳ್ತೇವೆ, ಹಾಗೆ ಆಗ್ತದೆ ಅಷ್ಟೇ. ಏನಿವೆ ಈ ರೀತಿ ಹರಿದಾಸ್ ಠಾಕೂರ್ ಚಿಂತನೆ ಹೀಗೆ. ಅವ್ರು ಹೇಳ್ತಾರೆ, ನನಗಿಂತ ಉತ್ತಮ ಭಕ್ತರು ಸಾವಿರಾರು ಲಕ್ಷಾಂತರ ಬಂದಿದ್ದಾರೆ, ಅವರ ಪಾದಗಳನ್ನು ನಾನು ತಲೆ ಮೇಲೆ ಇಡ್ಬೋದು. ಸೊ ಅಂತ ಸಾವಿರಾರು ಭಕ್ತರಿದ್ದಾರೆ ನಿನಗೆ, ಶ್ರೀ ಚೈತನ್ಯ ಮಹಾಪ್ರಭು ಕೃಷ್ಣನೇ ನಿನಗೆ ಅಂತ ಒಂದು ಸಂಗಡಿಗರಿದ್ದಾರೆ. ನನ್ನ ಮಹತ್ವ, ನನ್ನ ಬೆಲೆ ಏನು, ನಾನು ಒಂದು ಕೀಟದ ಈ ರೀತಿ ವಿಶ್ವಕ್ಕೆ ಕೀಟ ಹೋದ್ರೆ ಅದು ಕ್ರಿಮಿ ಹೋದ ಅಂತ್ಯ ಅದಕ್ಕೆ ಅಂತ. ಸೊ ಏನಿವೆ, ಸೊ ಇದು ಶುದ್ಧ ಭಕ್ತರ ಇತರ ಚಿಂತನೆ, ಅವರ ಚಿಂತನೆ. ಸೊ ಪ್ರಸೂತಿ ಕೂಡ ಈಗ ಕೃಷ್ಣನಿಗೆ, ನೀನು ನಿನ್ನ ಇದರಿಂದ ತೃಪ್ತನಾಗು, ನಿನ್ನ ಒಂದು ಕೃಷ್ಣನೇ ತೃಪ್ತಿ ಮಾಡೋದು. ಕೃಷ್ಣನಿಗೆ ಅಸಂಖ್ಯಾತ ಭಕ್ತರಿದ್ದಾರೆ, ಕೃಷ್ಣನು ಆತ್ಮಾರಾಮ, ಸೊ ಅವನು ತೃಪ್ತಿ ಮಾಡೋದಿಲ್ಲ. ಆದ್ರೂ ಕೂಡ ಅವರು ಭಕ್ತರಾಗಿ ಅವರು ಹೇಳ್ತಾರೆ, ತಾಯಿ ತಂದೆಗೆ ಮಕ್ಕಳು ಪ್ರೀತಿಯಿಂದ ಬಂದು ಏನೋ ಒಂದು ಕೊಡ್ತಾರೆ, ಅವ್ರೇನೋ ತಿನ್ನಿಸ್ತಾರೆ, ತಂದೆ ತಾಯಿ ತಗೊಳ್ತಾರೆ, ಯಾಕಂದ್ರೆ ಆ ಮಗುವಿನ ಪ್ರೀತಿಯನ್ನು ಅವ್ರು ಸ್ವೀಕರಿಸ್ತಾರೆ. ಸೊ ಕೃಷ್ಣನು ಹಾಗೆ ಭಕ್ತರ ಕೃಷ್ಣನು ಅದನ್ನು ಪ್ರೀತಿ ಭಾವ. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಕೃಷ್ಣ ಹೇಳೋದು, ನನಗೆ ನೀವು ಒಂದು ಹಣ್ಣು, ಒಂದು ಹೂವು, ಒಂದು ನೀರು ಅರ್ಪಿಸಿ, ಆದರೆ ಅಲ್ಲಿ ಮುಖ್ಯವಾದದ್ದು ಪ್ರೀತಿ, ಭಕ್ತಿ ಭಾವ. ಬೇರೆ ಅದು ಬಿಟ್ಟು ನಾವು ಬೇರೆ ಎಲ್ಲ ವಿಜೃಂಭಣೆ ಮಾಡಿ ನಾವು ಕೃಷ್ಣನಿಗೆ, ನಾನಿವತ್ತು ನಾವು 64 ಐಟಮ್ ಚಪ್ಪನ್ ಭೋಗ್ ಮಾಡಿದ್ದೇವೆ, ನಾವು ಕೃಷ್ಣನಿಗೆ ಏನ್ ಚಪ್ಪನ್ ಭೋಗ್ ಹೇಳ್ತಾರೆ. ಶ್ರೀಮತಿ ರಾಧಾರಾಣಿ ಅವರು ಕೃಷ್ಣನಿಗೆ ಪ್ರತಿ ದಿವಸ ಒಂದು ಹೊಸ ಇದನ್ನು ಮಾಡ್ತಾರೆ. ಇವತ್ತು ಮಾಡಿದ ಒಂದು ಐಟಮ್, ಸಪೋಸ್ ಗುಲಾಬ್ ಜಾಮೂನ್ ಯೂಸ್ ಮಾಡಿದ್ರೆ ನಾಳೆ ಮಾಡೋ ಗುಲಾಬ್ ಜಾಮೂನ್ ಅದೇ ರುಚಿ ಇಲ್ಲ. ಸೊ ಲಕ್ಷ್ಮೀ ದೇವಿ, ಶ್ರೀಮತಿ ರಾಧಾರಾಣಿ ಅವರು ಕೃಷ್ಣನಿಗೆ ಅರ್ಪಣೆ ಮಾಡೋದು ಪ್ರತಿನಿತ್ಯ ಒಂದೊಂದು ರುಚಿ ಇರುತ್ತೆ. ಆಮೇಲೆ ನಮ್ಮಲ್ಲಿ ಏನಾಗುತ್ತೆ, ನಾವು ಮಾಡುವಾಗ ಒಂದೊಂದ್ಸಲ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗುತ್ತೆ, ಒಂದ್ಸಲ ಫೇಲಿಯರ್ ಆಗಿಬಿಡುತ್ತೆ. ಒಂದ್ಸಲ ರುಚಿ ಇದೆ, ಇನ್ನೊಂದ್ಸಲ ನಾವು ಮಾಡಿದ ಸ್ವಲ್ಪ ಚೇಂಜ್, ಅದೇನೋ ಅದು ಫೇಲಿಯರ್ ಆಗೋಯ್ತು. ಸೊ ಇದೆಲ್ಲ ಆಗುತ್ತೆ. ಹಾಗೆಲ್ಲ ಇಲ್ಲ, ಅವ್ರು ಮಾಡೋದು ಇನ್ನೊಂದ್ ದಿವಸ ನೆಕ್ಸ್ಟ್ ಡೇ ಇನ್ನ ಚೆನ್ನಾಗಿರುತ್ತೆ, ಮತ್ತೆ ಫೇಲ್ಯೂರ್ ಇಲ್ವೇ ಇಲ್ಲ, ಅವ್ರದ್ದು ಯಾವಾಗ್ಲೂ ಸಕ್ಸಸ್. ಸೊ ಈ ರೀತಿ ಕೃಷ್ಣನ ಅಸಂಖ್ಯಾತ ಭಕ್ತರು, ಅವರಿಗೆ ಸೇವೆ ಸಲ್ಲಿಸುವವರು, ಅವರು ಪರಿಪೂರ್ಣತೆಯಿಂದ ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಅವರು ಕೃಷ್ಣನು ಆ ರೀತಿಯ ಒಂದು ಅರ್ಹತೆ ಪಡೆದ ಭಕ್ತರಿದ್ದಾರೆ. ಕೃಷ್ಣನು ಅವ್ರಿಗೆ ಆ ರೀತಿಯ ಅವ್ರಿಗೆ ಕೃಪೆ ಕೊಟ್ಟು ಅವ್ರಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ.
ಸೊ ನಾವು ಭೌತಿಕ ಬದ್ಧ ಜೀವಿಗಳು, ನಾವು ಏನ್ ಕೃಷ್ಣನ ತೃಪ್ತಿಪಡಿಸೋದು? ಸೊ ಇಲ್ಲಿ ಪ್ರಸೂತಿ ಬಹಳ ಚೆನ್ನಾಗಿ ಅವ್ರು ಹೇಳ್ತಾ ಇರೋದು, ನೀನು ದಯವಿಟ್ಟು ತೃಪ್ತನಾಗು. ಆ ಪ್ರಾರ್ಥನೆ, ಆ ಒಂದು ಪ್ರಾಮಾಣಿಕ ಕೋರಿಕೆ ಪ್ರಸೂತಿ ಅವರಿಂದ ನೀವು ಸ್ವೀಕರಿಸಿ. ನೀವು ತೃಪ್ತರಾದರೇನೆ ಈ ಒಂದು ಯಜ್ಞಕ್ಕೆ ಒಂದು ಶೋಭಾ, ಈ ಯಜ್ಞಕ್ಕೆ ಒಂದು ಶೋಭತೆ. ಇದಕ್ಕೆ ಇಲ್ಲಾಂದ್ರೆ ಯಜ್ಞದ ಏನ್ ಪ್ರಯೋಜನ ಇದೆ? ಏನು ಪ್ರಯೋಜನ ಇದೆ? ಇಷ್ಟು ದೊಡ್ಡ ಇಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು, ಬ್ರಹ್ಮ, ಶಿವ, ಇಂದ್ರ, ಋಷಿಮುನಿಗಳು, ಭೃಗು ಮಹರ್ಷಿ ಎಲ್ಲರೂ ಬಂದಿದ್ದಾರೆ. ಆದ್ರೆ ಯಾರು ಬಂದ್ರೆ ಏನು? ನೀನು ತೃಪ್ತನಾಗಿದ್ರೆ ಇದರ ಇದೆ ಉದ್ದೇಶ. ಸೊ ಅವರ ಒಂದು ಸಿಂಪಲ್ ಪ್ರೇಯರ್, ಅವರ ಪ್ರಾರ್ಥನೆ ಅವರದು, ದಯವಿಟ್ಟು ನೀನು ತೃಪ್ತನಾಗು. ಆಮೇಲೆ ಹೇಳ್ತಾರೆ ಆ ತರ ಸಂಬಂಧದಲ್ಲಿ ಅವರ ಅಕ್ಕ ಯಾರು ದೇವಹೂತಿ, ಸೊ ದೇವಹೂತ ಮಗನಾಗಿ ಕೂಡ ಭಗವಂತನ ಅವತರಿಸಿರೋದು ಗೊತ್ತು ಅವರಿಗೆ, ಕಪಿಲ ದೇವ. ಸೊ ಕಪಿಲ ದೇವರ ಜೊತೆಗೆ ಅವರ ಇದಿರುತ್ತೆ, ಸಂಬಂಧ ಇದೆ. ಅವರ ಅಕ್ಕನನ್ನ ವಿಸಿಟ್ ಮಾಡಿರ್ತಾರೆ, ಇನ್ನೊಂದು ಎಲ್ಲ. ಸೊ ಆ ರೀತಿ ಇದಿದೆ, ಮೈತ್ರಿ ಇದೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಆ ಒಂದು ಭಾವದಲ್ಲಿ. ಸೊ ಆ ಒಂದು ಹೇಗೆ ಒಂದು ಆಂಟಿ, ಒಂದು ದೊಡ್ಡ ಚಿಕ್ಕಮ್ಮ ಇವರಿಗೆ ಕೇಳೋ ಒಂದಿದೆ. ಸೊ ಹೀಗೆ ಕೇಳ್ತಾ ಇದ್ದಾರೆ, ದಯವಿಟ್ಟು ನೀವು ಈ ಯಜ್ಞದಲ್ಲಿ, ಇಲ್ಲಿ ಬಂದಿರುವ ಯಾಜ್ಞಿಕ ಬ್ರಾಹ್ಮಣರು, ಯಾಕಂದ್ರೆ ಯಾಜ್ಞಿಕ ಬ್ರಾಹ್ಮಣರು ಕೂಡ ಕೇಳಿದ್ವಿ, ಅವ್ರ ಪ್ರಾರ್ಥನೆ ಕೂಡ ಕೇಳಿದ್ವಿ. ಅವ್ರು ಹೇಳ್ತಾ ಇದ್ದಾರೆ, ಏನ್ ಮಾಡೋದು ನಾವು ಈ ಯಜ್ಞ ಕಾರ್ಯಗಳಲ್ಲಿ ನಾವು ತೊಡಗ್ಬಿಟ್ಟಿದ್ದೇವೆ. ನಾವು ಇದು ರೂಲ್ಸ್ ರೆಗ್ಯುಲೇಷನ್ಸ್ ಇದರಲ್ಲೇ ಸಿಕ್ಕಿಬಿದ್ದಿದ್ದೇವೆ. ನಾವು ನಿಯಮಾಗ್ರಹ, ನಮಗೆ ಇದರ ಉದ್ದೇಶ, ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಇದು ಮಾಡೋ ರೀತಿಯಲ್ಲೇ ನಾವು ಸಿಕ್ಕಿಬಿದ್ದಿದ್ದೇವೆ. ರೀತಿ ಇದರಲ್ಲಿ ಇದೆ, ಬೇಕು, ಆ ಮಂತ್ರ ಪಠಣೆ ಬೇಕು, ಆ ಒಂದು ಶುಚಿತ್ವ ಬೇಕು, ಎಲ್ಲ ಬೇಕು. ಆದ್ರೆ ಎಷ್ಟೋ ಸಲ ನಾವು ಇದರಲ್ಲೇ ತನ್ಮಯರಾಗಿ ಇದರ ಉದ್ದೇಶ ಮರ್ತು ಹೋಗ್ಬಿಡ್ತೇವೆ, ನಿನ್ನ ತೃಪ್ತಿಪಡಿಸೋದು ಅಂತ. ಸೊ ಹಾಗೆ ಪ್ರಸೂತಿ ಇಲ್ಲಿ ಕೇಳ್ತಾ ಇರೋದು, ಪ್ರಭುಪಾದ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅವರ ಪ್ರಾರ್ಥನೆಯಲ್ಲಿ ಇನ್ನೊಂದು ಅಡಗಿದ ವಿಷಯ ಅಂದ್ರೆ, ಅವ್ರು ಕೇಳ್ತಾ ಇರೋದು, ಯಾಜ್ಞಿಕ ಬ್ರಾಹ್ಮಣರು ಯಾರಿದ್ದಾರೆ ಇವರನ್ನು ದಯವಿಟ್ಟು ವೈಷ್ಣವರಾಗಿ ಮಾಡಿ, ಶುದ್ಧ ಭಕ್ತರಾಗಿ ಮಾಡಿ. ಕೇವಲ ನಾವು ತುಂಬಾ ಕಲ್ತ್ಕೊಂಡ್ಬಿಟ್ಟಿದ್ದೇವೆ, ನಾವು ಇಷ್ಟು ಅಭ್ಯಾಸ ಮಾಡಿದ್ದೇವೆ, ಈ ಮಂತ್ರದ ಉಚ್ಚಾರಣೆ ಈ ರಾಗದಲ್ಲಿ, ಈ ಒಂದು ಇದರಲ್ಲಿ ಇಲ್ಲ, ಎಲ್ಲ ವ್ಯವಸ್ಥಿತವಾಗಿ ಯಾವುದೋ ಒಂದು ಇದಿಲ್ಲದೆ. ಯಾಕಂದ್ರೆ ಒಂದೊಂದು ಏನೋ ಕಾರ್ಯ ಮಾಡೋ ಕೂಡ ಸಿಸ್ಟಮೆಟಿಕ್ ಒಂದಾದ್ಮೇಲೆ ಮಾಡ್ಬೇಕು. ನಾವು ಒಂದೊಂದ್ಸಲ ಏನಾಗುತ್ತೆ, ಮಾಡೋ ಮರ್ತೋಗ್ಬಿಡ್ತೇವೆ. ಅಯ್ಯೋ ಇದು ಮರ್ತೋಯ್ತು, ಅಯ್ಯೋ ಅದು ತಗೊಂಬನ್ನಿ, ಅಲ್ಲಿಂದ ಯಾರೋ ರೋಡ್ ಬರ್ತಾರೆ, ಅಲ್ಲಿ ತಗೊಂಡ್ಬರ್ತಾರೆ, ಇನ್ನೊಂದು ಇದು ಮಾಡ್ತಾರೆ. ಎಲ್ಲ ಆಗುತ್ತೆ ನಮ್ದು ಹಿಂದೆ ಬಿಹೈಂಡ್ ದ ಸೀನ್ಸ್, ದೇವರ ಅಭಿಷೇಕ ಮಾಡೋವಾಗ, ಇನ್ನೊಂದು ಮಾಡೋವಾಗ, ಈ ತರ ಎಲ್ಲ. ಆದ್ರೆ ಯಾಜ್ಞಿಕ ಬ್ರಾಹ್ಮಣರು ಅಂದ್ರೆ ಪರ್ಫೆಕ್ಟ್, ಅವ್ರು ಮಾಡೋದೆಲ್ಲ ಈ ಸ್ಟೆಪ್ ಆದ್ಮೇಲೆ, ಈ ಹೆಜ್ಜೆ ಆದ್ಮೇಲೆ ಅದು ಆ ಹೆಜ್ಜೆ ಒಂದು ಮಾಡ್ತಾ ಇದ್ದಾರೆ, ಯಜ್ಞ ವಿಧಿ ಅಷ್ಟು ಆಚರಣೆ ಮಾಡ್ತಾರೆ. ಆದ್ರೆ ಪ್ರಸೂತಿ ಕೇಳ್ತಾ ಇರೋದು, ಅವರನ್ನು ಶುದ್ಧ ಭಕ್ತರಾಗಿ, ಅವರು ಕೂಡ ಶುದ್ಧ ಭಕ್ತರಾಗಿ, ಅವರು ಕೂಡ ಕೇವಲ ಈ ವಿಧಿ ನಿಯಮಗಳಿಗೆ ಅಂಟ್ಕೊಂಡಿರೋದು ಬೇಡ ಅಂತ ಅವರ ಪ್ರಾರ್ಥನೆ ನಡೀತಾ ಇದೆ. ಮತ್ತೆ ಹೇಳ್ತಾ ಇದ್ದಾರೆ, ಅವ್ರು ಪ್ರಾರ್ಥನೆ ಮಾಡ್ತಾ ಇರೋದು ಕೃಷ್ಣನಿಗೆ, ಇಲ್ಲಿ ನಾರಾಯಣ ಗೊಬ್ಬರಿಗೆ ಅಲ್ಲ, ಅವ್ರನ್ನ ಉದ್ದೇಶಿಸ್ತಾ ಇರೋದು ಶ್ರೀನಿವಾಸ ಶ್ರೀಕಾಂತ. ಏನದು? ಶ್ರೀನಿವಾಸ ಶ್ರೀಯಾಕಾಂತಾಯ ತ್ರಾಹೀನಃ. ಸೊ ಯಾವಾಗಲೂ ಇದು ಭಕ್ತರು ಭಗವಂತನ ಪೂಜಿಸುವುದಾಗ ಆಟೋಮೆಟಿಕಲಿ ಅಲ್ಲಿ ಲಕ್ಷ್ಮೀದೇವಿ, ತಾಯಿ ಲಕ್ಷ್ಮಿ ಅವರು ಕೂಡ ಪೂಜಿಸ್ತಾರೆ. ಅವರ ಒಂದು ಅನುಕಂಪ ಕೂಡ, ಅನುಗ್ರಹ ಕೂಡ ಅಲ್ಲಿ ಸಿಗುತ್ತೆ. ಸೊ ಇದು ನಿಜವಾದ ಇದು ಕ್ರಿಯೆ. ಇದು ಇಲ್ಲ ಅಂದ್ರೆ ಸಾಮಾನ್ಯವಾಗಿ ವ್ಯಕ್ತಿಗಳು ಹೋಗ್ತಾರೆ ದೇವತೆಗಳ ಹತ್ರ, ನಮಗೆ ಇದು ಬೇಕು, ಈ ಒಂದು ಹಣ ಬೇಕೋ, ಇಲ್ಲಾಂದ್ರೆ ಈ ರೀತಿಯ ಒಂದು ಸ್ಥಾನ ಬೇಕೋ, ಈ ರೀತಿ ಇದು, ಅದಕ್ಕೆ ಪೂಜೆ ಮಾಡೋದು ಇಲ್ಲ. ಕೃಷ್ಣನ ಪೂಜೆ ಮಾಡುವಾಗ ಆಟೋಮ್ಯಾಟಿಕ್ ಸರಿ, ಅದಕ್ಕೆ ಅವ್ರ ಲಕ್ಷ್ಮೀನಾರಾಯಣ, ಇಲ್ಲ ಸೀತಾರಾಮ, ಇಲ್ಲ ಅಂದ್ರೆ ರಾಧಾಕೃಷ್ಣ. ಸೊ ನಾವು ಪೂಜೆ ಮಾಡೋದು ಅವರ ಮೂಲಕ. ಇನ್ಫ್ಯಾಕ್ಟ್ ನಾವು ಅವರ ಮೂಲಕ ಹೋಗ್ತೇವೆ. ಕೃಷ್ಣ ಹತ್ರ ಹೋಗ ರಾಧಾರಾಣಿ ಅವ್ರ ಮೂಲಕ ಹೋಗ್ತೇವೆ, ರಾಮನ ಹತ್ರ ಹೋದ ಸೀತಾದೇವಿ ಮೂಲಕ ಹೋಗ್ತೇವೆ. ನಾರಾಯಣನ ಪೂಜಿಸುವಾಗ ಲಕ್ಷ್ಮೀದೇವಿಯವರ ಅನುಗ್ರಹದಿಂದ ಹೋಗ್ತೇವೆ. ಮತ್ತೆ ಅವರ ಅನುಗ್ರಹ ಇದೆ, ಅನುಗ್ರಹ ಆಟೋಮ್ಯಾಟಿಕಲಿ ಸಿಗುತ್ತೆ. ಅವ್ರ ಜೊತೆಗೆ ಪೂಜೆ, ಮತ್ತೆ ಅವ್ರದ್ದು ಕೂಡ ಕೃಪೆ, ಅನುಗ್ರಹ ಇದೆ. ಹೇಗೆ ಸುಧಾಮ ಬ್ರಾಹ್ಮಣನು ಇದಕ್ಕೆ ಹೋದಾಗ, ಎಲ್ಲಿ ಹೋದಾಗ, ಅವರು ದ್ವಾರಕೆಗೆ ಹೋದಾಗ ಅವರು ಕೃಷ್ಣನಿಗೆ ಅರ್ಪಿಸಿದ್ರು. ಅವಲಕ್ಕಿ ಏನೋ ಕೊಟ್ಟದ್ದು, 1 ಸಲ 2 ಸಲ 3ನೇ ಸಲ ಕೊಟ್ಟದ್ದು ಅವರು. ಸೊ 1 ಸಲ 2ನೇ ಸಲ ನಿಲ್ಲಿಸ್ಬಿಡ್ತಾರಲ್ಲ, 2ನೇ ಸಲ 3ನೇ ಸಲ ನಿಲ್ಲಿಸ್ತಾರೆ ರುಕ್ಮಿಣಿ. ಸೊ ಹೇಳ್ತಾರೆ ಆಟೋಮ್ಯಾಟಿಕಲಿ ಅವಾಗ ರುಕ್ಮಿಣಿ ದೇವಿ, ಅವ್ರ ಲಕ್ಷ್ಮೀ ದೇವಿ, ಮಹಾಲಕ್ಷ್ಮಿ, ಅವರು ಆ ಭಕ್ತರಿಗೆ ಎಲ್ಲ ಅನುಗ್ರಹವನ್ನು ಕೊಡ್ಬೇಕು. ಸೊ ಆಟೋಮೆಟಿಕ್ ಕೃಷ್ಣ ಸೇವೆ ಮಾಡಿದ್ರೆ ಅವರು ಕೂಡ ತೃಪ್ತಿ ಆಗ್ತಾರೆ. ನಾವು ಸಪರೇಟ್ ಆಗಿ ಏನು, ಜನರು ಲಕ್ಷ್ಮಿಯನ್ನು ಸಪರೇಟ್ ಆಗಿ ಪೂಜೆ ಮಾಡೋಣ, ನಾವು ಅವರಿಂದ ಕೃಪೆಯನ್ನು ಪಡೆಯೋಣ ಅಗತ್ಯ ಇಲ್ಲ. ನಾವು ಪೂಜೆ ಮಾಡೋದ್ರೆ ನಾರಾಯಣನೊಟ್ಟಿಗೆ ಪೂಜೆ ಮಾಡ್ತೀವಿ. ನಾರಾಯಣ ಪೂಜೆ ಮಾಡುವಾಗ ಅವರ ಆರಾಧನೆ ಕೂಡ ಆಗುತ್ತೆ.
ಅದು ನಿಜವಾದ ಸರಿಯಾದ ಆರಾಧನೆ. ಇಲ್ಲಾಂದ್ರೆ ನಾವು ಆಕ್ಚುಲಿ ಲಕ್ಷ್ಮಿ ಎಲ್ಲ ಪೂಜೆ ಮಾಡ್ತಾ ಇರೋದು, ನಾವು ಪೂಜೆ ಮಾಡೋದು ಮಾಯೆ. ಯಾಕಂದ್ರೆ ಲಕ್ಷ್ಮಿಯ ವಿಸ್ತರಣೆನೇ ಮಾಯೆ. ಸೊ ಅವರ ಒಂದು ಇದು ಸಿಗುತ್ತೆ, ಅನುಗ್ರಹ ಸಿಗುತ್ತೆ, ಅದು ನಮ್ಗೆ ಆ ಅನುಗ್ರಹದಿಂದ ನಾವು ಇನ್ನ ಪತನ ಹೊಂದುತ್ತೇವೆ. ಸೊ ಅದನ್ನು ನಾವು ನಾರಾಯಣನ ಸೇವೆಯಲ್ಲಿ ನಾವು ತೊಡಗಿದಾಗ ಲಕ್ಷ್ಮೀದೇವಿ ಇನ್ನ ಹೆಚ್ಚಾಗಿ ನಮಗೆ ಕರುಣಿಸ್ತಾರೆ, ಇನ್ನ ಅನುಗ್ರಹಿಸ್ತಾರೆ. ಸೊ ಇನ್ನೊಂದು ಇಲ್ಲಿ ಮುಖ್ಯ ಪಾಯಿಂಟ್ ಇಲ್ಲಿ ಹೇಳ್ತಾ ಇರೋದವರು, ಹೇಗೆ ಇಲ್ಲಿ ಯಜ್ಞವು ಕೃಷ್ಣ ತೃಪ್ತಿ ಆಗದೆ, ಅದು ಅದರ ಮಹತ್ವ, ಅದರ ಬೆಲೆ ಏನು ಇಲ್ಲ, ಅದು ನಿಷ್ಪ್ರಯೋಜಕ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಈ ಯಾವ ರೀತಿ ಅಂದ್ರೆ ಹೇಳ್ತಾ ಇರೋದು ರುಂಡ ಮತ್ತೆ ಮುಂಡನ, ಏನು ಮುಂಡ ಅಂದ್ರೆ ಇದು ನಮ್ಮ ದೇಹ, ತಲೆ ಇಲ್ಲದಿರೋದು. ಸೊ ಹೇಳ್ತಾ ಇದ್ದಾರೆ ಯಾವಾದರೂ ದೇಹಕ್ಕೆ ತಲೆ ಇಲ್ಲದೆ ಅದಕ್ಕೆ ಏನಾದ್ರು ಲಾಭ ಇದೆಯಾ, ಅದರ ಬೆಲೆ ಇದೆಯಾ ಅಂದ್ರೆ ಆಯ್ತು ಸತ್ತ ಹೆಣ ಅಂತ ಅರ್ಥ. ಸೊ ಅದೇ ರೀತಿ ಹೇಳ್ತಾ ಇದ್ದಾರೆ, ಈ ಸತ್ತ ಹೆಣನ ಇಟ್ಕೊಂಡು ನಾವು ಅದಕ್ಕೆ ಎಷ್ಟು ಅಲಂಕಾರ ಮಾಡಿದ್ರು ಕೂಡ ಅದರ ಬೆಲೆ, ಅದಕ್ಕೆ ಒಳ್ಳೆ ಬಟ್ಟೆ ಹಾಕೋದು, ಆಭರಣ ಹಾಕೋದು, ಸೆಂಟ್ ಹಾಕೋದು, ಅದನ್ನ ಒಂದು ದೊಡ್ಡ ರಥದಲ್ಲೋ ಇಲ್ಲಾಂದ್ರೆ ಇನ್ನೊಂದು ಮೆರವಣಿಗೆಯಲ್ಲಿ ತಗೊಂಡು ಹೋಗೋದು, ಇದೆಲ್ಲ ಅರ್ಥ ಇರೋದ ಕೆಲಸ ಇದು, ಇದಕ್ಕೇನು ಬೆಲೆ ಇಲ್ಲ. ಸೊ ಅದೇ ರೀತಿ ಹೇಳ್ತಾ ಇದ್ದಾರೆ, ಅಪ್ರಾಣಸ್ಯ ದೇಹಸ್ಯ ಮಂಡನಂ ಲೋಕರಂಜನಂ ಜಾತಿ ಶಾಸ್ತ್ರ ತಪಕ್ರಿಯಾ. ಸೊ ಯಾವುದೇ ಆಗಿರ್ಬೋದು ನಾಗರಿಕತೆ, ಭಗವದ್ ಭಕ್ತಿ ವಿಹೀನಸ್ಯ, ಭಗವದ್ ಭಕ್ತಿ ಕೃಷ್ಣನ ಭಕ್ತಿ, ಕೃಷ್ಣನ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಇಲ್ಲದೆ, ಕೃಷ್ಣ ಚೈತನ್ಯ, ಕೃಷ್ಣ ಪ್ರಜ್ಞೆ ಇಲ್ಲದೆ ಇರುವ ಸಮಾಜ ಹೇಳ್ತಾ ಇದ್ದಾರೆ, ಅದು ಆ ರೀತಿ ರುಂಡವಿಲ್ಲದ, ತಲೆ ಇಲ್ಲದ, ಅದು ದೇಹ ಇರುತ್ತೆ, ಅದೊಂದು ಹೆಣ ಅಷ್ಟೇ. ಸೊ ಇವತ್ತಿನ ನಾಗರಿಕತೆ ಅಷ್ಟು ದೊಡ್ಡ ನಾವು ದೇಶಗಳು, ದೊಡ್ಡ ನಾವು ವೈಜ್ಞಾನಿಕ ಶೋಧನೆ ಮಾಡಿದ್ದೇವೆ ನಾವು. ನಮ್ಮ GDP ಇಷ್ಟೊಂದು, ನಮ್ಮ ಆರ್ಥಿಕ ಇದೆ ನೋಡಿ, ನಮ್ಮ ದೇಶದ ಸಂಪತ್ತು, ಶ್ರೀಮಂತಿಕೆ ನೋಡಿ. ಸೊ ಅದಲ್ಲ, ಅಲ್ಲಿ ಕೃಷ್ಣ ಭಕ್ತಿ ಇಲ್ಲ ಅಂದ್ರೆ ಅದಕ್ಕೆ ಏನು ಬೇಕು. ಆ ತರ ನಾಗರಿಕತೆ ಯಾವ ಕ್ಷಣ ಕೂಡ ಮುಗಿದೋಗ್ಬಿಡುತ್ತೆ. ಸುಮ್ಮನೆ ಏನೋ ಈಗ ಈ ಒಂದು ದೇಶದಲ್ಲಿ ಒಂದು ಹೇಳ್ತಾರಲ್ಲ, ಅದು ಹೇಗೆ ರುಂಡ ಇಲ್ಲದ್ರ ಮುಂಡ, ಅದೇನೋ ದೇಹ ಶವ, ಅದನ್ನು ಅಲಂಕರಿಸಿಕೊಂಡು ಹೋಗ ಯಾರದಕ್ಕೆ ಚಪ್ಪಾಳೆ ತಟ್ಟಲು ಆ ಮೆರವಣಿಗೆ, ಓ ನೋಡಿ ಎಷ್ಟು ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ ಆ ದೇಹಕ್ಕೆ, ನೋಡಿ ಅದೆಷ್ಟು ನಗುಮುಖದಲ್ಲಿದೆ ಆ ದೇಹ, ಅದು ಸತ್ತ ದೇಹ, ಹೆಣ, ಅದು ನಗುಮುಖದಲ್ಲೇ ಅದನ್ನ ಈಗ ನಾವು ಲಿಪ್ಸ್ಟಿಕ್ ಹಾಕಿ ಅದನ್ನ ಇದು ಮಾಡಿದ್ರು, ಏನು ಬೆಲೆ, ಅದಕ್ಕೆ ಏನೋ ಬೆಲೆ ಇದೆ ಅದಕ್ಕೆ. ಸೊ ಅದೇ ರೀತಿಯಲ್ಲಿ ಅದು ಯಾರದನ್ನ ಹೊಗಳೋರು, ಅದು ಬುದ್ಧಿಹೀನರು, ಮೂಢರು, ಅವರು ಚಪ್ಪಾಳೆ ತರ್ತಾರೆ ಆ ಮೆರವಣಿಗೆ. ಓ ತುಂಬಾ ಚೆನ್ನಾಗಿ ಮಾಡಿದ್ರಿ, ತುಂಬಾ ಚೆನ್ನಾಗಾಯ್ತು ಫಂಕ್ಷನ್, ತುಂಬಾ ಚೆನ್ನಾಗಿ ಪ್ರೊಸೆಷನ್ ಆಯ್ತು, ಮೆರವಣಿಗೆ ಆಯ್ತು, ಏನು ತುಂಬಾ ಚೆನ್ನಾಗಾಯ್ತು, ಅದಕ್ಕೇನು ಬೆಲೆ ಅದಕ್ಕೆ. ಸೊ ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಈ ಸಮಾಜ, ಈ ತರ ಒಂದು ನಾಗರಿಕತೆ ಇಲ್ಲ, ದೊಡ್ಡ ಇದು ಮಾಡ್ತೀವಿ ನೋಡಿ, ಎಷ್ಟು ಬಾಂಬ್ಗಳಿದೆ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ಗಳಿದೆ ನಮ್ಮ ಹತ್ರ ಇದಿದೆ, ಸ್ಪುಟ್ನಿಕ್ ಇದೆ ನಮ್ಮ ಹತ್ರ, ಸ್ಪೇಸ್ ಕ್ಯಾಪ್ಸೂಲ್ ಇದೆ, ನಾವು ಸ್ಪೇಸ್ ಕಳಿಸ್ತೇವೆ ನಾವು. ಏನ್ ಪ್ರಯೋಜನ ನಿಮ್ಮ ಆ ರೀತಿಯ ಒಂದು ಇದು ಮುನ್ನಡೆಯತ್ತೆ ಮುಂದೆ ಸಾಧಿಸಿರೋದು? ಏನ್ ಪ್ರಯೋಜನ? ದೊಡ್ಡ ಬಿಲ್ಡಿಂಗ್ ನೋಡಿ, ನಾವು 30 ಸ್ಟೋರಿ ಬಿಲ್ಡಿಂಗ್, 50 ಸ್ಟೋರಿ ಬಿಲ್ಡಿಂಗ್, 100 ಸ್ಟೋರಿ, 150 ಸ್ಟೋರಿ ಬಿಲ್ಡಿಂಗ್ ಕಟ್ತಾ ಇದ್ದೇವೆ ನಾವು. ಇವಾಗ ಅದಕ್ಕೂ ಕೂಡ ನಾವು ಹೆಚ್ಚು ಇನ್ನೊಂದು ಹೊಸ ಕಟ್ತೇವೆ. ಆಮೇಲೆ ನೋಡಿ ನಮ್ಮ ಸ್ಕೈ ಸ್ಕ್ರೇಪರ್ ಬಿಡಿ, ಮತ್ತೆ ಫ್ಲೈಓವರ್, ಈ ಕಡೆಯಿಂದ ಆ ಕಡೆ ಗಾಡಿಗಳು ಹೋಗ್ತವೆ, ಇನ್ನೊಂದು ಗಾಡಿ ಇಲ್ಲಿಂದ ಮೇಲೆ ಹೋಗ್ತವೆ, ಇನ್ನೊಂದು ಗಾಡಿ ಇಲ್ಲಿಂದ ಕೆಳಗೆ ಹೋಗ್ತವೆ. ಇಲ್ಲ ಸುರಂಗ ನೋಡಿ, ನಮ್ದು ಟ್ರೈನ್ಗಳು, ನಾವು ಮೆಟ್ರೋ ಎಷ್ಟು ಡೆವಲಪ್ ಆಗಿದೆ. ನಾವು ಅಲ್ಲಿಂದ ನಮ್ದು ಬೆಂಗಳೂರಲ್ಲಿ ಕೂಡ ಬಂದಿದೆ, ವೈಟ್ ಫೀಲ್ಡ್ ಇಂದ ಇನ್ನೆಲ್ಲೋ ಅಲ್ಲಿಗೋ ಮಾಡಿದ್ದೇವೆ, ಮತ್ತೆ ಇಲ್ಲಿಂದ ನಾವು ಮಾಡಿದ್ದೇವೆ ನಮ್ಮ ಫ್ಲೈಓವರ್. ಈಗ ಸ್ವಲ್ಪ ಸಮಯದಲ್ಲಿ 20 ನಿಮಿಷದಲ್ಲಿ ನೀವು ಈ ಕೊನೆಯಿಂದ ಆ ಕೊನೆ ಹೋಗ್ಬಿಡ್ಬೋದು ನೀವು. ಏನ್ ಪ್ರಯೋಜನ ಇದೆ? ಏನು ಪ್ರಯೋಜನ? ಭಗವದ್ ಭಕ್ತಿ ವಿಹೀನಸ್ಯ ಜಾತಿ ಶಾಸ್ತ್ರ ತಪಕ್ರಿಯ ಅಪ್ರಾಣಸ್ಯ ಹಿ ಲೋಕಸ್ಯ ಮಂಡನಂ ಲೋಕರಂಜನಂ. ಇದನ್ನ ಬುದ್ಧಿಹೀನರು ಚಪ್ಪಾಳೆ ತರ್ತಾರೆ. ಓ, ನೀವು ಇಷ್ಟು ಬೆಂಗಳೂರು ಅಷ್ಟು ದೊಡ್ಡ ನಗರ ಇರುತ್ತೆ ಮಾಡ್ಬಿಟ್ರಿ. ಆಕ್ಚುಲಿ ಅದು ಗಾರ್ಡನ್ ಸಿಟಿ ಒಂದು ಸಮಯದಲ್ಲಿ ಹೇಳ್ತಾರೆ. ಅಷ್ಟೊಂದು ಇದಿತ್ತು, ಏನಿತ್ತಲ್ಲಿ ಅಲ್ಲಿರುವ ವನಗಳು, ಆ ರೀತಿಯ ಇದು ಸಸ್ಯಾಹಾರ, ಮಾತ್ರ ಅಲ್ಲಿ ವಾತಾವರಣ. ಇವಾಗ ಈ ತರ ನಾವು ಬೆಳೆಸ್ಬಿಟ್ಟು ಅದನ್ನ ದೊಡ್ಡ
ಇದು ಸಾಧನೆ ಮಾಡ್ಬಿಟ್ರಿ ಅಂತ. ಇನ್ನ ದೊಡ್ಡದು ಮಾಡ್ಬೇಕು, ಇನ್ನ ಅಕ್ಕಪಕ್ಕ ಇರೋ ಡಿಸ್ಟ್ರಿಕ್ಟ್ಸ್, ತುಮಕೂರು ಅದನ್ನು ಸೇರಿಸ್ಕೊಳ್ಳಿ, ಇನ್ನೊಂದು ಸೇರಿಸ್ಕೊಳ್ಳಿ, ಎಲ್ಲ ಬೆಂಗಳೂರೇ ಆಗ್ಲಿ. ಇದು ಏನ್ ಈ ನಾಗರಿಕತೆಯ ಲಾಭ? ಏನ್ ಲಾಭ? ಇಲ್ಲಿ ಕೃಷ್ಣನ ಭಕ್ತಿ ಇಲ್ಲ ಅಂದ್ರೆ ಇದರ ಲಾಭ ಏನಿದೆ? ಏನು ಲಾಭ? ಸೊ ಈ ತರ ನಮ್ಮ ಸಂಪೂರ್ಣ ವಿಶ್ವವೇ ಈ ತರ ಭೌತಿಕ ಇದರಲ್ಲಿದೆ. ಯಾವ ಒಂದು ಕೃಷ್ಣನ ಭಕ್ತಿ ಇಲ್ಲದೆ ಅಂಧಕಾರದಲ್ಲಿ, ಅಜ್ಞಾನದಲ್ಲಿ. ಇನ್ನೊಂದ್ ಕಡೆ ಏನ್ ಹೇಳ್ತಾ ಇರೋದು? ನತೇ ವಿದು ಸ್ವಾರ್ಥಗತಿ ಮಿ ವಿಷ್ಣು ದುರಾಶಯ ಏ ಬಹಿರರ್ಥ ಮಾನಿನ ಅಂಧಾಯ ತಾಂದೈರುಪನಿಯಮಾನ ತೇಪೀಶ ತಂತ್ರ ಉರುಧಾಮ್ನಿ ಬದ್ಧ. ಸೊ ಇವತ್ತು ನಮ್ಮ ಸಮಾಜ ಏನು ಅಂದ್ರೆ ಗೊತ್ತಿಲ್ಲ ನಮಗೆ. ಏನ್ ಗೊತ್ತಿಲ್ಲ ನಮಗೆ? ನಮ್ಮ ಸ್ವಾರ್ಥ ಏನು ಅಂತ ಗೊತ್ತಿಲ್ಲ ನಮಗೆ. ನಮ್ಮ ಸ್ವಾರ್ಥ ಏನು ಅಂದ್ರೆ ನಾವು ಕೃಷ್ಣನನ್ನು ತೃಪ್ತಿಪಡಿಸ್ಬೇಕು. ನಥೇ ವಿದು ಸ್ವಾರ್ಥಗತಿ ಮಿ ವಿಷ್ಣು. ವಿಷ್ಣು ಕೃಷ್ಣ ಅವರನ್ನು ತೃಪ್ತಿ ಮಾಡೋದು ನಮ್ಮ ನಿಜವಾದ ಸ್ವಾರ್ಥ. ಅದು ತಿಳಿದೆ ನಾವೇನ್ ಮಾಡ್ತಾ ಇದೀವಿ? ನಥೇ ವಿದು ಸ್ವಾರ್ಥಗತಿ ಮಿ ವಿಷ್ಣು ದುರಾಶಯ ಏ ಬಹಿರರ್ಥ ಮಾನಿನ. ಈ ತರ ಆಸೆ, ದುರಾಸೆ, ಇಂದ್ರಿಯ ಸುಖಕ್ಕೆ ನಾವು ಸೆಣಸ್ತಾ ನಾವು ಅಂಧಾಯಥ ಅಂದ್ರೆ ಉಪನಿಯಮಾನ, ನಾವು ಅಂಧರಾಗಿ, ಕುರುಡರಾಗಿ ನಮ್ಮ ಈ ಗುರಿಯನ್ನು ತಿಳಿದೆ ನಾವು ಇನ್ನೊಬ್ಬ ಕುರುಡರನ್ನು ನಾವು ಹಿಂಬಾಲಿಸ್ತಾ ಇದ್ದೀವಿ. ಕುರುಡರು, ಒಬ್ಬ ಕುರುಡ ನಮಗ್ ಬಂದು, ಬನ್ನಿ ನಾನು ನಿಮ್ಮನ್ನು ಇಲ್ಲಿಂದ ಈ ಮೆಜೆಸ್ಟಿಕ್ ಇದರಲ್ಲಿ, ಇಲ್ಲಾಂದ್ರೆ ಇದರಲ್ಲಿ KG ರೋಡ್ ನಾನು ಕ್ರಾಸ್ ಮಾಡಿಸ್ತೇನೆ, ಬನ್ನಿ. ಅಲ್ಲಿ 100 ವೆಹಿಕಲ್, 1000 ವೆಹಿಕಲ್ ಹೋಗ್ತಾ ಇದೆ ಅಲ್ಲಿ. ಆದ್ರೆ ಒಬ್ಬ ಕುರುಡ ಬಂದು ಇನ್ನೊಂದು ಕುರುಡನಿಗೆ, ಬಾ ಹೋಗೋಣ ನಾವು, ನಾನು ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ. ಅವನೇ ಕುರುಡ, ಅವನೇ ಆ ಕ್ರಾಸಿಂಗ್ ಅಲ್ಲಿ ವೆಹಿಕಲ್ ಈಚೆ ಆಚೆ ಹೋಗ್ತಾ ಇದೆ, ಅವನೇ ಅಲ್ಲಿ ಸಿಕ್ಕಿ ಬಿದ್ದು ಅವನ ಅಪಘಾತ ಆಗುತ್ತೆ. ಇನ್ನೊಬ್ಬ ಕುರುಡನಿಗೆ ಏನು ಅವನ ರಕ್ಷಣೆ? ಹೀಗೆ ನಾವು ಈ ರೀತಿ ರಾಜಕಾರಣಿಗಳು, ಈ ರೀತಿಯ ಒಂದು ಇವರು ಈ ಸಮಾಜದಲ್ಲಿ ಅವರು ಹೇಳ್ತಾರೆ, ನಾವೆಲ್ಲ ಮುಖಂಡರು, ನಮಗ್ ಗೊತ್ತು, ದೂರದೃಷ್ಟಿ ಗೊತ್ತು ನಮಗೆ, ದೊಡ್ಡ ದೊಡ್ಡ ಉದ್ಯಮಿಗಳು ಇದ್ದಾರೆ, ಕೆಲಸ ಮಾಡಿ ನೀವು ದಿವಸ 12 ಗಂಟೆ ಕೆಲಸ ಮಾಡ್ಬೇಕು, 16 ಗಂಟೆ ಶ್ರಮ ಪಡ್ಬೇಕು ನೀವು. ಸೊ ಇದರಿಂದ ನಿಮಗೆ ಆರ್ಥಿಕ ಸುಧಾರಣೆ ಆಗುತ್ತೆ, ನಿಮ್ಮ ದೇಶ ಮುಂದೆ ಬರುತ್ತೆ, ನೀವು ಮುಂದೆ ಬರ್ತೀರಾ, ನಿಮ್ಮ ಕುಟುಂಬ ಮುಂದೆ ಬರುತ್ತೆ, ನಿಮ್ಮ ಜಾತಿ ಮುಂದೆ ಬರುತ್ತೆ, ನಿಮ್ಮ ಧರ್ಮ ಮುಂದೆ ಬರುತ್ತೆ. ಏನು ಮುಂದೆ ಬರ್ತಾ ಇಲ್ಲ, ಎಲ್ಲವೂ ಹಿಂದೆ ಹೋಗ್ತಾ ಇದೆ ಅಷ್ಟೇ. ಅಪ್ರಾಣಸ್ಯ ಇದೇಯಸ್ಯ ಮಂಡಲಂ ಲೋಕರಂಜನ ಅಂಧಾಯತಾಂದೇ ಉಪದೀಯಮಾನ ತೇಪೀಶ ತಂತ್ರ ಉರುಧಾಮ್ನಿ ಬದ್ಧ. ಬಹಳ ಚೆನ್ನಾಗಿ ಹೇಳ್ತಾರಲ್ಲಿ. ಇದು ಹೇಳೋದು ಮಾತಿದು ಆಕ್ಚುಲಿ ಪ್ರಹ್ಲಾದ್ ಮಹಾರಾಜ್ ಹೇಳೋದು. ಉರುಧಾಮ್ನಿ ಬದ್ಧ ಅವ್ರು ಹೇಳ್ತಾರೆ, ಈ ಯಾರು ಇಲ್ಲಿ ನಾನು ನಿಮಗೆ ಮಾರ್ಗ ತೋರಿಸ್ತೇನೆ, ನಾನು ನಿಮಗೆ ರಕ್ಷಣೆ ಕೊಡ್ತೇನೆ, ನಾನು ಉಪದೇಶ ಕೊಡ್ತೇನೆ, ನನ್ನನ್ನು ಪಾಲಿಸಿ, ನನ್ನ ಹಿಂದೆ ಬನ್ನಿ ಅಂತ ಯಾರು ಹೇಳ್ತಾ ಇದ್ದಾರೆ, ಅವರೆಲ್ಲರೂ ಗಟ್ಟಿಯಾಗಿ ಕಾಲುಗಳು ಕೈಗಳು ಅವ್ರಿಗೆ ಪ್ರಕೃತಿ ನಿಯಮಗಳು ಸುತ್ತಿ ಹಾಕಿ, ರಾಜಸ ಗುಣ, ತಾಮಸ ಗುಣ, ಸತ್ವಗುಣ ನಮ್ಮನ್ನು ಕಟ್ಟಿ ಹಾಕಿದೆ. ಸೊ ಹಾಗಾಗಿ ಇಲ್ಲಿರುವ ಈ ರೀತಿಯ ಇರುವ ಮುಖಂಡರು ಅವ್ರ ಕಾಲು ಕೈಗಳು ಕಟ್ಟಾಕಿದರೆ ಅವ್ರು ಇನ್ನೊಬ್ಬರಿಗೆ ಕಾಲು ಕೈಗಳನ್ನ ಈಗ ಬಿಡ್ಸಕ್ ಸಾಧ್ಯ? ನನಗೆ ಕಾಲು ಕೈ ಕಟ್ಟಾಗ್ಬಿಟ್ಟಿದೆ, ನಂಗೆ ಏನ್ ಮಾಡೋದು? ನಾನು ಏನ್ ಮಾಡಕ್ಕಾಗಲ್ಲ. ಇವಾಗ ನಾನು ಹೋಗಿ ಇಲ್ಲ ನಾನು ಬಾಯಿ ಕೂಡ ಮುಚ್ಚಿಬಿಟ್ಟಿದ್ದಾರೆ, ಬಾಯಿಂದ ನಾನು ಏನೋ ಕಚ್ಬೋದು, ಆಗೋದಿಲ್ಲ. ಅದು ಕೂಡ ಆಗುತ್ತೆ, ಎಲ್ಲ ಕಟ್ಬಿಟ್ಟಿದೆ ಕಂಪ್ಲೀಟ್, ಕಾಲು ಕೈ ಎಲ್ಲ. ಸೊ ನಾನು ಇದನ್ನ ಬಿಡಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ನಾನು ಹೋಗಿ ಇನ್ನೊಬ್ಬರು ಅದೇ ರೀತಿ ಅವರು ಕಾಲು ಕೈ ಕಟ್ಟಿರೋ ಅವ್ರ ಹತ್ರ ಹೋದ್ರು ಆಗುತ್ತೆ. ಯಾರು ಕಾಲು ಕೈ ಬಿಡುಗಡೆ ಆಗಿದೆ? ಯಾರು ಬಿಡುಗಡೆ ಆಗಿದೆ? ಆಚಾರ್ಯರು, ಶುದ್ಧ ಭಕ್ತರು. ಸೊ ಅವರ ಬಿಡುಗಡೆ ಆಗಿದೆ. ಸೊ ಅವರ ನಾವು ನೆರವು ತೆಗಿದೆ. ನಾವು ಈ ರೀತಿ ನಾವು ಯಾರೋ ನಮ್ಮ ರೀತಿಯಲ್ಲೇ ಒಂದು ಹೇಳ್ತಾರೆ, ಏನು ಶ್ವವಿದ್ವರಾಹುಷ್ಟ್ರ ಸಂಸ್ತೂತ ಪುರುಷ ಪಶು ನ ಯತ್ ಕರ್ಣೋಪತೋಪೇತೋ ಜಾತು ನಾಮ ಗದಾಗ್ರಜಃ. ಭಾಗವತದಲ್ಲಿ ಇನ್ನೊಂದ್ ಕಡೆ ಹೇಳುತ್ತೆ. ಸೊ ಅವರಲ್ಲಿ ಅಲ್ಲಿ ಇನ್ನೊಂದ್ ಕಡೆ ಹೇಳೋದು, ನಾವು ಮನುಷ್ಯರ ದೇಹದಲ್ಲಿ ನಾನು ಇರ್ಬೋದು, ಆದರೆ ನಾನೇನು ಅಲ್ಲ, ಈ 4 ವರ್ಗಕ್ಕೆ ಸೇರಿದ ಪ್ರಾಣಿ. ಒಂದು ಶ್ವ ಅಂದ್ರೆ ನಾಯಿ, ನಾನು ನಾಯಿ ಆಗಿದ್ದೇನೋ, ಇಲ್ಲ ಅಂದ್ರೆ ವಿದ್ವರಾಹ ಅಂದ್ರೆ ಹಂದಿನೋ ನಾನು. ಉಷ್ಟ್ರ ಅಂದ್ರೆ ನಾನೊಂದು ಒಂಟೆ. ಮತ್ತೆ ಸ್ವಾವಿದ್ವರಾಹ ಉಷ್ಟ್ರ ಸಂಸ್ಕೃತ ಸ್ವವಿದ್ವರಾಹ ವರಾಹ ಶ್ವವಿದ್ವರಾಹ ಉಷ್ಟ್ರ. ಇನ್ನೊಂದು 4ನೇ ಪ್ರಾಣಿ ಶ್ವ, ವಿದ್ವರಾಹ, ಉಷ್ಟ್ರ. ಯಾರು ಹೇಳ್ತೀರಾ? ಬೆಕ್ಕು. ಕರ ಯಾವ್ದು? ಏನು ಮಾತಾಡಿ? ಕರ ಅಂದ್ರೆ ಕತ್ತೆ. ಎಸ್, ಧನ್ಯವಾದ. ಸೊ ಕತ್ತೆ. ಸೊ ನಾನು ಇವಾಗ ಈ ಸಮಾಜ ಇದ್ರಲ್ಲಿ ಹೇಗೆಂದ್ರೆ ನಾವು ಈ 4ಕ್ಕೆ ಸೇರಿರೋ ವರ್ಗದಲ್ಲಿ ಇದ್ದೇವೆ ನಾವು. ಇಲ್ಲ ಅಂದ್ರೆ ಎಲ್ಲ ಮಿಶ್ರಣ ಆಗಿರೋ ಒಂದು ಪ್ರಾಣಿ ನಾನು ಒಂದೊಂದು ಸ್ವಲ್ಪ ಸಮಯ ನಾನು ನಾಯಿಯ ಸ್ವಭಾವದಲ್ಲಿದ್ದೇನೆ, ಸ್ವಲ್ಪ ಸಮಯ ನಾನು ಹಂದಿಯ ಸ್ವಭಾವದಲ್ಲಿದ್ದೇನೆ, ಸ್ವಲ್ಪ ಸಮಯ ನನ್ನ ಚಟುವಟಿಕೆಗಳು ಒಂದು ಕತ್ತೆಯ ರೀತಿಯಲ್ಲಿದೆ, ಇಲ್ಲ ನನ್ನ ಚಟುವಟಿಕೆಗಳು ಒಂದು ಒಂಟೆಯ ರೀತಿಯಲ್ಲಿದೆ. ಸೊ ಇದೆಲ್ಲ ನಿಮ್ಗೆ ತಿಳಿದೆ, ಭಾಗವತವನ್ನು ನೀವೆಲ್ಲ ಕೇಳ್ತಾ ಇದ್ದೀರಾ. ಇಲ್ಲಿ ನಾಯಿಯ ಸ್ವಭಾವ ಏನು, ಒಂಟೆಯ ಸ್ವಭಾವ ಅದು ಗೊತ್ತಿದೆ ನಿಮಗೆ, ಅದಕ್ಕೆ ನಾನು ಅದರ ವಿವರಿಸಕ್ಕೆ ಹೋಗೋದಿಲ್ಲ.
ಸೊ ಈ 4 ಈ ಪ್ರಾಣಿಗಳ ವರ್ಗದಲ್ಲಿ ನಾನು ಸೇರಿ, ನಾನು ಸಮಾಜದಲ್ಲಿ ಒಬ್ಬರನ್ನ ದೊಡ್ಡ ಪ್ರಾಣಿಯಾಗಿರುವ ಒಂದು ನಾನೆಯನ್ನ, ಒಂದು ನಾಯಿಯನ್ನು, ಒಂದು ಕತ್ತೆಯನ್ನು, ಒಂದು ಒಂಟೆಯನ್ನು ನಾನು ನನ್ನ ಮುಖಂಡನು, ನನ್ನ ಲೀಡರ್, ನನ್ನ ಗುರು ಅಂತ ನಾನು ಸ್ವೀಕರಿಸಿಬಿಟ್ಟು ನಾನು ಅವರ ಹಿಂದೆ ಹೋಗ್ತಾ ಇದ್ದೆ. ಹೋದ್ರೆ ಏನಾಗುತ್ತೆ? ಏನ್ ಲಾಭ ಆಗುತ್ತೆ? ಪ್ರಾಣಿಯ ಬುದ್ಧಿ ಎಷ್ಟಿದೆ? ಪ್ರಾಣಿಯ ಬುದ್ಧಿ ಪ್ರಾಣಿನೇ ಎಷ್ಟೇ ಆದ್ರೂ, ಅದು ಮನುಷ್ಯನಲ್ಲ ಅದು. ಸೊ ಹೀಗೆ ಇಂದ್ರಿಯ ಸುಖದಿಂದ ನಾವು ಆನಂದಿಸ್ತೇವೆ, ಇದರಿಂದ ನಮ್ಮ ಜೀವನದ ಪರಿಪೂರ್ಣತೆ ಆಗುತ್ತೆ. ಮತ್ತೆ ಈ ಪುನರ್ಜನ್ಮ, ನಾನು ಆತ್ಮ ಅಂತ ನಾನು ಅರಿವಿಲ್ಲದೆ ನಾನು ಕೃಷ್ಣನ ಸೇವಕ, ಕೃಷ್ಣನ ಅದು ನಿತ್ಯ ನನ್ನ ಸೇವೆ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ಅರ್ಥ ಮಾಡ್ಕೊಳ್ಳದೆ ನಾನು ಬದುಕಿದ್ರೆ ನಾನು ಏನೂ ಅಲ್ಲ, ನಾನು 4 ಪ್ರಾಣಿ ವರ್ಗಕ್ಕೆ ಸೇರಿದೆ. ಸೊ ಆತರ ಇರೋ ನನ್ನ ಒಬ್ಬ ನಾಯಕನು ಕೂಡ ಅವನು ಅದೇ ಇದ್ರಲ್ಲಿದ್ದಾನೆ. ಸೊ ಅವನೇನ್ ನನ್ನನ್ನು ಉದ್ಧರಿಸ್ತಾನೆ ನಾನು. ಸೊ ಇದು ಬಹಳ ಈ ಶ್ಲೋಕ ಪ್ರಸೂತಿ ಹೇಳ್ತಾ ಇರೋದು ಈ ರೀತಿ, ನೀನು ತೃಪ್ತನಾಗು. ಸೊ ನೀನು ತೃಪ್ತನಾಗ್ಬೇಕು, ಅವಾಗ್ಲೇ ಯಜ್ಞಕ್ಕೆ ಅದಕ್ಕೆ ಶೋಭೆ, ಅದರ ಒಂದು ಪರಿಪೂರ್ಣತೆ. ಅದೇ ರೀತಿಯಲ್ಲಿ ಪ್ರಭುಪಾದರ ಭಾವಾರ್ಥದಲ್ಲಿ ಈ ಸಮಾಜ ಕೂಡ, ಸಮಾಜದ ಚಟುವಟಿಕೆಗಳು ಎಷ್ಟೆಷ್ಟೋ ಆಗ್ತಾ ಇದೆ ನೋಡಿ. ಎಷ್ಟು ಇಂಟರ್ನೆಟ್ 2G 3G 4G 5G ಎಲ್ಲ ಈ ರೀತಿ ಬಹಳ ಸ್ಪೀಡ್, ಬಹಳ ಎಲ್ಲ ವೇಗವಾಗಿ ಏನೇನೋ ಮಾಡ್ತಾ ಏನೋ ಆಗ್ತಾ ಇದೆ ಅಂತಾರ. ಆಕ್ಚುಲಿ ಒಂದ್ ರೀತಿ ಹೇಳ್ತಾರೆ, ನಾವು ವೇಗವಾಗಿ ಓಡ್ತಾ ಇದ್ದೇವೆ. ಎಲ್ಲೂ ಓಡ್ತಾ ಇದ್ದೇವೆ? ನರಕಕ್ಕೆ ಓಡ್ತಾ ಇದ್ದೇವೆ ಅಷ್ಟೇ. ಹಿಂದೆ ಹೋಗ್ತಾ ಇದ್ರು, ನರಕಕ್ಕೆ ಹೋಗೋದಿತ್ತು ಒಂದು ರೀತಿ, ಇಲ್ಲ ಅಂತಲ್ಲ. ಯಾವಾಗ್ಲೂ ನರಕಕ್ಕೆ ಹೋಗೋ ಇದ್ದೀರಿ, ಯಮದೂತರು ಇದ್ದಾರೆ. ಯಾವಾಗ್ಲೂ ಯಮದೂತರು ಬರ್ಬೋದು ನಮ್ಗೆ, ವಿಷ್ಣುದೂತರು ಬರ್ಬೋದು. ಹೆಚ್ಚಾಗಿ ನಮ್ಗೆ ಯಮದೂತರೇ ಬರ್ತಾ ಇದ್ದಾರೆ. ಪ್ರತಿ ಸಲ ಯಮದೂತರ ಹತ್ರನೇ ಹೋಗ್ತಾ ಇದ್ದಾರೆ. ಅವ್ರು ನಮ್ಗೆ ಓಲ್ಡ್ ಫ್ರೆಂಡ್ಸ್, ನಮ್ಗೆ ಬಹಳ ದೊಡ್ಡ ಬಹಳ ಸ್ನೇಹಿತರು ಅವರು. ಮತ್ತೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಸೊ ಈ ಸಲ ಬೇಡ, ಅವರ ಬೇಡಪ್ಪ, ನಿಮ್ ಫ್ರೆಂಡ್ಶಿಪ್ ಬೇಡ, ಫ್ರೆಂಡ್ಶಿಪ್ ನಮ್ಗೆ ಬೆಸ್ಟ್ ಮಾಡಿ ನಾವು ನಾರಾಯಣದೂತರು ವಿಷ್ಣುದೂತರು ಬರ್ಲಿ ನಮ್ಗೆ, ನಾವು ಯಮದೂತರ ಹತ್ರ ಹೋಗ್ತಾ ಇದ್ದೇವೆ. ಆದ್ರೆ ಈ ತರ ಇವಾಗ ನಾಗರಿಕತೆ, ನಾವು ಎಲ್ಲರೂ ಫ್ರೀ ವೇ ಟು ಹೆಲ್ಪ್, ಫ್ರೀ ವೇ ಹೋಗಿ, ಎಲ್ಲ ಫ್ರೀ, ಎಲ್ಲ ಏನು ಯಾವ ಟೋಲ್ ಗೇಟ್ ಇಲ್ಲ, ಇನ್ನೊಂದಿಲ್ಲ, ಅದಿಲ್ಲ, ಸ್ಪೀಡಾಗಿ ಹೋಗಿ ನರಕಕ್ಕೆ. ಸೊ ಇದಕ್ಕೆ ಕಳಿಸ್ತಾ ಇದೆ. ಮಹತ್ ಸೇವಾಂ ದ್ವಾರಂ ಆಹುರ್ಮುಕ್ತೆ ಯೋಷಿತಾಂ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಮ್. ಭಾಗವತದಲ್ಲಿ ಒಂದ್ ಕಡೆ ಹೇಳ್ತಾರೆ, ಋಷಭದೇವರು ಹೇಳ್ತಾರೆ, ಯಾರೋ ಅವ್ರ ಮಕ್ಕಳು, ಭರತ ಮಹಾರಾಜ ಮತ್ತೆ ಅವರೆಲ್ಲ ಮಕ್ಕಳು ಉದ್ದೇಶಿಸ್ತಾ ಹೇಳ್ತಾರೆ, ಮಹತ್ ಸೇವಾಂ ದ್ವಾರಂ ಆಹುರ್ಮುಕ್ತೆ. ಮಹತ್ ಸೇವಾ, ಅವ್ರ ಮಹಾತ್ಮರು, ಅವರ ಸೇವೆ ಮಾಡೋದ್ರಿಂದ ದ್ವಾರಂ ಆಹುರ್ವಿಮುಕ್ತೆ, ನಿಮ್ಮ ಮುಕ್ತಿಯ ದ್ವಾರ ಓಪನ್ ಆಗುತ್ತೆ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಮ್. ತಮೋದ್ವಾರ ಅಂದ್ರೆ ಈ ತಮೋ ಗುಣದಲ್ಲಿ ನಾವು ಇನ್ನ ಈ ರೀತಿ ಪಾಪ ಚಟುವಟಿಕೆಗಳಿತ್ತು ತೊಡಗಿ ನಾವು ಇಂದ್ರಿಯಗಳು ಮನಸ್ಸನ್ನು ನಿಗ್ರಹಿಸದೆ ನಾವು ಇದರ ತಮೋದ್ವಾರ ಈ ರೀತಿ ನಾವು ಮಾಡ್ತಾ ಇದ್ರೆ ಯೋಷಿತಾಂ ಸಂಗಿ ಸಂಗಮ್. ಯೋಷಿತಾಂ ಅಂದ್ರೆ ಇಂದ್ರಿಯ ಸುಖ, ಅದರಲ್ಲಿ ತುಂಬಾ ಹೆಚ್ಚಿನ ಇಂದ್ರಿಯ ಸುಖ ಅಂದ್ರೆ ನಮಗೆ ಮಾಧುರ್ಯ ರಸ, ಅದು ಅನೈತಿಕವಾಗಿ ಇಟ್ಕೊಳ್ಳೋದು. ಧರ್ಮೋ ಅವಿರುದ್ಧೋ ಕಾಮೋ ಅಸ್ಮಿ. ಕೃಷ್ಣ ಹೇಳಿದ್ದಾರೆ, ಕಾಮ ಕೂಡ ಇದೆ, ಅದರ ಸ್ಥಾನ ಇದೆ. ಧರ್ಮ ಅವಿರುದ್ಧವಾಗಿ, ಅದರಲ್ಲಿ ಅದು ಕೃಷ್ಣ ಹೇಳ್ತಾ ನಾನೇ ಅಂತ ಹೇಳ್ತಾರೆ. ಆದ್ರೆ ಈ ಪ್ರಪಂಚ, ಈ ಜಗತ್ತು ಹೇಗ್ ಮಾಡ್ತಾ ಇದೆ ನಮ್ಗೆ, ಅದನ್ನ ನಮಗೆ ಪಾಪ ಕಾರ್ಯಗಳಲ್ಲಿ ತೊಡಗಿಸಕ್ಕೆ, ಆತರ ಇಂದ್ರಿಯ ಸುಖ ತೊಡಗಿಸಕ್ಕೆ ಯೋಷಿತಾಂ ಸಂಗಿ ಸಂಗಮ್. ಅದರಿಂದ ನಾವು ನರಕಕ್ಕೆ ಹೋಗ್ತಾ ಇದ್ದೇವೆ. ಸೊ ಪ್ರಭುಪಾದರು ಇದನ್ನ ತುಂಬಾ ಖಂಡಿಸಿ ಈ ಶ್ಲೋಕದಲ್ಲಿ ನಮ್ಮ ಕಣ್ಣನ್ನು ತೆಗೆಸ್ತಾ ಇದ್ದಾರೆ. ಓಮ ಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷು ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಆಕ್ಚುಲಿ ನಮ್ಗೆಲ್ಲ ಇದು ಗೊತ್ತಿಲ್ಲ. ಇದು ಈ ಜೀವನದಲ್ಲಿ ಒಂದು ಸಮಯದಲ್ಲಿ ನಾವು ಅದೇ ರೀತಿ ಸಮಾಜ ಹೇಗೆ ಹೋಗ್ತಾ ಇದೆ, ಅದರಲ್ಲೇ ಒಂದು ರ್ಯಾಟ್ ರೇಸ್ ಹೇಳ್ತೀವಲ್ಲ ನಾವು. ರ್ಯಾಟ್ ರೇಸ್ ಎಲ್ಲ ರ್ಯಾಟ್ ಅಂದ್ರೆ ಹೇಳ್ತೀವಿ ನಾವು, ಇಲಿಗಳು ಓಡೋದು ತುಂಬಾ ಸ್ಪೀಡ್ ಆಗಿ ಓಡ್ತವೆ. ಸೊ ಹಾಗೆ ನಾವು ಕೂಡ ಈ ವೆಹಿಕಲ್ಸ್ ಇಲ್ಲಿಂದ ಈಗ ಹೋಗುತ್ತೆ, ಇನ್ನೊಂದು ಹಾಗೆ ಹೋಗುತ್ತೆ, ಇನ್ನೊಂದು ಏನ್ ಬಿಸಿ ಸಮಯ ಇಲ್ಲ ನಮ್ಗೆ, ನೋ ಟೈಮ್. ಸೊ ಇದು ಹೇಳ್ತಾರೆ, ಇದು ಮಾನವ ಇದು ಆಧುನಿಕ ವ್ಯಕ್ತಿಯ ರೋಗ ಇದು. ನೋ ಟೈಮ್, ಸಮಯ ಇಲ್ಲ ನಮ್ಗೆ ಹರೇ ಕೃಷ್ಣ ಮತ್ತೆ ಜಪ ಮಾಡೋಕ್ಕೆ ಸಮಯ ಇಲ್ಲ, ನಮಗೆ ಭಗವದ್ಗೀತೆ ಓದಕ್ಕೆ ಸಮಯ ಇಲ್ಲ, ಭಾಗವತ ಕೇಳಕ್ಕೆ ಸಮಯ ಇಲ್ಲ, ಕೃಷ್ಣನ ಆರಾಧನೆ ಮಾಡೋಕ್ಕೆ ಸಮಯ ಇಲ್ಲ, ನಮಗೆ ಸಮಯನೇ ಇಲ್ಲ. ನಾವು ತುಂಬಾ ಬಿಸಿ ವ್ಯಕ್ತಿಗಳು ನಾವು. ಏನ್ ಬಿಸಿ, ಎಲ್ಲಿಗೆ ಬಿಸಿ ನೀವು? ಬಿಸಿ ನಾನು ನರಕಕ್ಕೆ ಹೋಗೋಕೆ ಬಿಸಿ ಆಗಿದ್ದೆ ಅಷ್ಟೇ. ಓಕೆ, ಹರೇ ಕೃಷ್ಣ. ಸೊ ಸಮಯ ಕೂಡ ಆಯ್ತು, ನಾನು ನಿಲ್ಲಿಸ್ತೇನೆ. ಧನ್ಯವಾದಗಳು ಪ್ರಭುಜಿ.